ಬ್ಯಾರಿ ವಾರ್ತೆಗೆ ಮರ್ಹಬಾ ನಾನ್ ಅನ್ಸಾರ್ ಇನೋಳಿ ಸುದ್ದಿ ಉಲ್ಲರಿಪ್ಪು ರಶೀದ್ ಹಾಜಿರೆ ಕೈಲಾಯ್ತು ಬ್ಯಾರಿ ವಾರ್ತೆರ ತೊಡಕ ಬಿಜೆಪಿ ಸೋತೆಂಗ್ ಸರ್ಕಾರ ಅವರು ಎಸರ್ತು ಮೇಲಂಗಡಿ ಪುದಿಯ ಪಲ್ಲಿಲ್ ತೊಡಗಿತ್ತು ಮಜಲಿಸು ನೂರ್ ಟಿಪ್ಪು ಸುಲ್ತಾನ್ ವೇದಿಕೆಯ ತರಫ್ಲು ವಿದ್ಯಾಧರ್ ಶೆಟ್ಟಿಗೆ ಚಮ್ಮನ ಉಳ್ಳಾಲ್ತಲು ವೀರರಾಣಿ ಅಬ್ಬಕ್ಕ ಜಲ್ಸರೆ ಸಂದೋಲ ಬಾಬು ಕಟೇಲ್ ನಡ್ನತ್ತು ಟಿಪ್ಪು ಸುಲ್ತಾನ್ ಪೆತ್ತೆ ನಾಲ್ರೆ ಜಲ್ಸ್ ಮೈಕಾಲ್ತಲ್ ನಡ್ನತ್ತು ಗೃಹ ರಕ್ಷಕ ದಳತೆ ನಾಲಾಚರಣೆ ಸುದ್ದಿ ಸಾರ ಪೊಸಕುರಲ್ರೆ ತಲೆಮುಪ್ಪ ವಿದ್ಯಾಧರ್ ಶೆಟ್ಟಿರೆ ಕಿನಾವೈತಿನ್ನೆ ಬ್ಯಾರಿ ವಾರ್ತೆಗೆ ಉಳ್ಳಾಲ ದರ್ಗತೆ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜರ್ ಚಾಲನೆ ಕೊಡ್ತಿತ್ತು. ಉಳ್ಳಾಲ ಭಾಗത്തെ ಎಲ್ಲ ಜಾತಿ ದೀನರ ಆಲ್ಮರೆ ಪಿರ್ಸತೆ ಚಾನಲ್ ಪೊಸಕುರಲು ಅಭಿಮಾನಿ ರಂಕ್ ಎನಿಯತ್ತರೆ ಮುಟ್ಟ ಒಂಚೊಲ್ಲೂರಿ ಬಿಯಾರತ್ತಲು ಬ್ಯಾರಿ ವಾರ್ತೆರು ತೊಡಗಿರು ಬ್ಯಾರಿ ವಾರ್ತೆರ ತೊಡಕತ್ತೆ ಲೇಸು ಪೊಸಕುರಲ್ ಕಚೇರಿಲು ನಡ್ನುತ್ತು ಚೆರಿಯ ಮಟ್ಟಲು ನಡ್ನೆ ಲೇಸಲು ದಕ್ಷಿಣ ಭಾರತತೆ ಅಜ್ಮೀರ್ ಚೊಲ್ಲೂರೆ ಪೇರೆಟ್ಟದಾಯೆ ಉಳ್ಳಾಲ ಸೈಯದ್ಮದೆ ದರ್ಗತೆ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜಿ ಚಾಲನೆ ಕೊಡ್ತಿತ್ತು. പിന്നെ മുണ്ടി ആയാൽ ഉള്ളാല ഭാഗത്തിൽ പൊസക്കുറൽ എല്ലാവരും പിർസത്തെ ചാനലായിരു ഇപ്പം ಬ್ಯಾರಿ ವಾರ್ತೆ തുടങ്ങിರು ಇದಕ್ಕೆ ಎಲ್ಲರೂ അതിലും ಬ್ಯಾರಿ ಸಮುದಾಯ ಸಹಕಾರ ಹಾಕೋನುಂಟು ಜಂತು ಇಂದು ಬ್ಯಾರಿಂಗೆಲ್ಲ ಮಕ್ಕ ಇಂಗ್ಲೀಷ್ ಪರಿಪಾಠ ಶಾಲೆಗೆ പോയിട്ടുള്ളാರು അങ്ങനെ ആയതിൽ ഇംഗ്ലീഷിനെ മേലെ പിർസത്തിൽ ഉമ്മ ഭാഷയെ മറന്നുകൊണ്ടുള്ളാರು ഇങ്ങനെ മുന്നൽ പോയെങ്കിൽ ಬ್ಯಾರಿ ಭಾಷೆ ಮೇ ಅಲಿರೆ പേടി ಉಂಟು ಅಲ್ಲಿ ಜಂತು അതുകൊണ്ട് ഇപ്പോൾ വിദ്യാധർ ಶೆಟ್ಟಿ ആക്കിയ ഈ ഒരു ಬ್ಯಾರಿ ವಾರ್ತೆಯ ವಿಷಯದಲ್ಲಿ ನಾನು ಮುಸ್ಲಿಂ ಸಮಾಜದ ಪರವಾಯ್ತು ಅಯಲ್ക്ക് നന്ദി ചൊല്ലുന്നില്ല നന്ദി ചൊല്ലുകയാവില്ല ഈ ഇതിലെ നടത്തಗೂ ചമ്മ കഷ്ടം നഷ്ടമുണ്ട് അതുകൊണ്ട് ഞങ്ങളുടെ സമುದಾಯത്തെ ആൾമാർ ಯಾರ್ತಿಲ್ ಯಾರ ಜಾಹೀರಾತು ಕೊಡ್ತಿತ್ತು ಈ ಒಂದು ಸಂಸ್ಥೆಗೆ ಕೈ ಜೋಡಿಸನು ಕಾರ್ಯಕ್ರಮ ಇನ್ನಪ್ಪಲ್ಲ ಬಿಲ್ಚಿತ್ತು അങ്ങനൊಟ್ಟಿಗೆ ಅದರ ಪ್ರಸಾರ ಹಾಕಬಟ್ಟಿ ಅಂಕ ಅದಗುಲ್ಲದಾಯೆ ಎಂದರವರು ಕೊಡ್ಕೋಕೊಂಡು ಅದೆಲ್ಲ ಕೊಡ್ತದ್ದು അങ്ങനെ ಮನಸ್ಸು ಕೊಸಿ ಹಾಕಿ അങ്ങനെ ಸಂಸ್ಥೆ ಇನ್ನು ಮುನ್ನಲು ಬೆರಗಿತ್ತು ಬ್ಯಾರಿ ಮಾತ್ರ ಅಲ್ಲ ಎಲ್ಲ ಭಾಷೆಯ ಪ್ರೋಗ್ರಾಮು നല്ല ചന്തത്തിൽ ರಾಯತ್ತಲ್ നടക്കുന്ന വിഷയത്തെ വാർത്തകളെ അണ്ടണ്ടത് അപ്പപ്പേ ചൊല്ലും പോലത്തെ ഒരു വ്യവസ്ഥയ്ക്ക് സഹകരിച്ചെനിക്ക് ಅವರು ಚಂತು ನಂಗ ಇಂದು ಔತುಲು ಪಲ್ಕಬರಿ ರಹಮಾವತ್ತಿಗೂ ಚಮ್ಮ ಆಲ್ಮಾರಿಂದ ಇಂಗ್ಲೀಷ್ പഠിച്ചത് കൊണ്ടെത്തും പിന്നൊന്നും ಬೇರೆ ಬೇರೆ ആർത്ഥികമായിട്ട് ഉഷാറായങ്ങളുണ്ട് ಬ್ಯಾರಿ ഭാഷയിൽ ദൂരാക്കിയുള്ളാർ അതുകൊണ്ട് ഞങ്ങൾ ഈ ಬ್ಯಾರಿ ഭാഷ ചൊല്ലുന്ന ഒരു കല ഒളിയോനുണ്ടായിരുത്തി ആ ഭാഷ ഒളിയോനുണ്ടായിരുത്തി ഞങ്ങൾ ഔത്തു ഞങ്ങളെ മക്കളൊಟ್ಟಿಗೆ തെല് ಬ್ಯಾರಿ ഭാഷയിലെ പൽക്കവരിയൊക്കെ മുൻവരിയണു ಖಾಲಿ ಬ್ಯಾರಿ ಭಾಷೆ ಮೇಲೆ ಪಲ್ಕ ಬರೆഞ്ഞിട്ട് അവിടെ ಇಂಗ್ಲೀಷ್ പഠിக்கிறക്കും കഷ്ടമാവും ഒന്ന് കന്നഡത്തക്കും കഷ്ടമാവും അതിൻ്റെ ಬ್ಯಾರಿ ಭಾಷೆ ಅಳಿഞ്ഞു പോവാത്ത കണിക്ക് ആ ಬ್ಯಾರಿ ಭಾಷೆಗೆ ഒരു പ്രാശസ്ത്യ കൊടുക്കണം ചൊന്നു നിങ്ങളൊಟ್ಟಿಗೆ ചൊന്നുകൊടുത്തു ഞങ്ങളെ ಎಲ್ಲ ಕಾರ್ಯಕ್ರಮಕ್ಕೂ ವಿದ್ಯಾಧರ್ ಶೆಟ್ಟಿಗೆ ಬೆಂಬಲ ಆಯಿತು ನಿಕ್ಕೋಣ ಚೊಂದು ಈ ಸಂದರ್ಭದಲ್ಲಿ ನಾನು ಉಣರ್ತಿದ್ದು ನಾನು ಎನಿವರ್ಕೂ ಕೂಡಿತ್ತು ಈ ವಿದ್ಯಾಧರ್ ಶೆಟ್ಟಿ ತುಳು ಕನ್ನಡ ಇಂಥ ಭಾಷೆಯಲ್ಲಿ ಪ್ರಸಾರ ಹಾಕಿರೋನ್ನೆ ಈ ಒಂದು ಪೊಸಕುರಲು ಬಲಗ ಇನ್ನು ನಗಲೆ ಬ್ಯಾರಿಂಗೂ ಬ್ಯಾರಿ ಭಾಷೆಯಲ್ಲಿ ಬಿಸಿ ಎತ್ತು ಮಾಡತಕ್ಕಂಥದ್ದು ಹಾಕಿ ಈ ಒಂದು ನ್ಯೂಸ್ ವಾರ್ತೆಯ ವಿಷಯದಗೈತಿ ನಾನು ಅದಕ್ಕೆ ಅಭಿನಂದನೆ ಆಗಿತ್ತು. ಬೆಲೆಬಿರ್ನ ರೈತ ಬನ್ನೆ ಟಿಪ್ಪು ಸುಲ್ತಾನ್ ಅಭಿಮಾನಿಮಾರೆ ಮಹಾವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲೆ ತಲೆಮುಪ್ಪ ಇಸ್ಮಾಲ್ ಶಾಫಿ ಬಬ್ಬುಕಟ್ಟೆ ಮುಂಡಿತ್ತು ಪೊಸಕುರಲ್ ಚಾನೆಲ್ ರೇ ಅಡಿಲು ವಿದ್ಯಾಧರ್ ಶೆಟ್ಟಿ ದೀಪಾವಳಿ ಮಾತ್ರ ಅಲ್ಲ ಅಂಟು ಈದುಲ್ ಫಿತ್ರ್ ಕ್ರಿಸ್ಮಸ್ ರೇ ಫಲತೆ ಲೇಸ್ ನಡಪಾಟಿ ಉಂಟು ಬಂದರು ತುಳು ಚಾನೆಲ್ ಆಯಿತು ತೊಡങ്ങി ಪೊಸಕುರಲ್ ಇಪ್ಪ ಬ್ಯಾರಿ ವಾರ್ತೆ ತೊಡങ്ങിಯದು ಚಮ್ಮೆ ಕೊಸಿರೆ ವಿಷಯ ಅನ್ಸೊಂದು ವಿದ್ಯಾಧರ್ ಶೆಟ್ಟಿ ചൊല്ലൊരു വ്യക്തി ഈദ് ദീപാവലി അതേപോലെ ക്രിസ്മസ് ചൊല്ലെ എല്ലാ ಜಾತಿಗಳೇ ಸಮುದಾಯത്തെ ഒരു ആചരണೆ ആക്കിത്ത് സൗഹാർദ്ദ മെറിഞ്ഞ ഒരു വ്യക്തിയായിത്തിക്കറ് അത് ഞങ്ങളെ വിദ്യാധർ ಶೆಟ್ಟಿ ചൊല്ലേക്ക് ಬೇರೆ ಪಲ್ಕಿಲ್ಲ അങ്ങനെ എത്തിക്കുമ്പോൾ ವಿದ್ಯಾಧರ್ ಶೆಟ್ಟಿ ಬ್ಯಾರಿ ವಾರ್ತೆ ಇದು ಒಂದು ಪೊಸಕುರಲ್ ഇതിൽ ಬರ್ನು ಚೊಲ್ಲೋರು ഇതിൽ ഞങ്ങളെ ಹಿರಿಯ ಪತ್ರಕರ್ತಾಯೆ ಅನ್ಸಾರ್ ಇನ್ನೊಲ್ಲೆ ಸಂಪರ್ಕ ಆಗಿತ್ತು അതേപോലെ ಆಸಿಫ್ ಬಬ್ಬುಕಟ್ರೆ ಇದಾಕಿತ್ತು ഒരു ಬ್ಯಾರಿ ವಾರ್ತೆ ಹಾಕಿಂಗೆ ಎಂದೇನು ಚೊಲ್ಲೋರು ഇതിൽ ഒരു സമാലോചನೆ ಹಾಕ್ಯವರು ಮಾಷಾ ಅಲ್ಲ ಅದಕ್ಕೆ ಅನ್ಸಾರ್ ಇನ್ನೊಲಿಂ അതേപോലെ ಆಸಿಫ್ ಬಬ್ಬುಕಟ್ಟೆ ಬೆಂಬಲ ಕೊಡ್ತಿತ್ತು ಇದು ಹಾಕೊಂಡು ಚೊಲ್ಲೋರು ಉದ್ದೇಶത്തിൽ ഞങ്ങളെ ವಿದ್ಯಾಧರ್ ಶೆಟ್ಟಿ ಇದಕ್ಕೆ ಇಳ್ഞ്ഞിರು ಈ ಬ್ಯಾರಿ ವಾರ್ತೆ ಚೊಲ್ಲೋರು ವಾರ್ತೆ ಇಂಡು ಉಳ್ಳಾಲ ಪ್ರದೇಶത്തിൽ ನಂಗೆ ಟಿವಿ ಮುಖಾಂತರ ಕೇಕುಗೊಳ್ಳೋರು ಭಾಗ್ಯ ಇಂದು ನಂಗೆಲ್ಲರಿಗೂ ಕಿಟ್ಟಿರಿಂಚಂತೂ ನಾನು
ചെമ്മ കൊസിപ്പെട്ടുണ്ടല്ലേ. അതേപോലെ ഈ ಬ್ಯಾರಿ ವಾರ್ತೆ ಇದು ಮುನ್ನಲು ಪಾಯಿಂಟ್ ಏಕೋನು ಇದು ಕೊರೆ ಟೈಮ್ ಐತಿ ಬಂದಾವ ತೀರಾ ಚೆಲ್ಲವರು ಉದ್ದೇಶ ಬೆಚ್ಚಿತ್ತು ನಾನು ನಿಂಗಳಟ್ಟವ್ರು ಪಲ್ಕ ಚೆಂದುಂಟಲ್ಲೇ. ಇದಕ್ಕೆ ಬ್ಯಾರಿ ಪಲ್ಕರೆ ಎಲ್ಲರೂ ಸಂಪೂರ್ಣ ಸಹಕಾರ ಹಾಕಿತ್ತು. ಇಂಕ್ ಬೇಣ್ಮಯ ಆ್ಯಡ ಅಥವಾ ಕಾರ್ಯಕ್ರಮದ ಬಿಲ್ಚಿತ್ತ ಪ್ರತಿಯೊಂದಿಗೂ ಸಹಕಾರ ಹಾಕೊಂಡು ಚೆಲ್ಲವರು ನಾನು ನೀವೆಲ್ಲರಟ್ಟವರು ರಿಕ್ವೆಸ್ಟ್ ಹಾಕಿ ಉಂಟುಲ್ಲೇ. ಹೊಸಕೊರಲ್ರೆ ತಲೆಮುಪ್ಪ ವಿದ್ಯಾಧರ್ ಶೆಟ್ಟಿ ತೊಡಕತ್ತೆ ಪಲ್ಕತ್ತಲು 2003 ಜೂನ್ 15 ತಾರೀಕು தொடங்கிய பொசக்குரல் இப்ப 19 ವರ್ಷ ಕಳ್ನಿತ್ತು 20 ವರ್ಷದಲ್ಲುಂಡು. ಉಳ್ಳಾಲ್ತೆ ಎಲ್ಲ ದೀನ್ ಆಲ್ಮಾರು ನಂಗಲೆ ಚಾನೆಲ್ ರೇ ಪಿರ್ಸತ್ತಲ್ ಬೆಲೆ ಬಾಟಿರಾರು. ನಂಗಲೆ ಚಾನೆಲ್ 20 ವರ್ಷದಲ್ಲೂ ಪಾಯಿಂಟ್ ಉಂಡು. ಆದರೆ ಕೊಸಿಲು ತುಳು ಮಾತ್ರ ಅಲ್ಲ ಅಂಟು ಉಳ್ಳಾಲ ಭಾಗತ್ತಲು ಯಾರತ್ತೆ ಆಲ್ಮಾರು ಮುಂದುರ್ದಾಯ ಬ್ಯಾರಿ ಭಾಷೆಲೆ ವಾರ್ತೆ ತೊಡಗಿರ ಅಂಟು ಚೊಂತು. 19 ವರ್ಷ ಕರೆದು 20ನೇ ವರ್ಷಗೂ ಕಾರ್ದೀಪುನಂಚಿನ ಸಂದರ್ಭಡು ಹೊಸಕುರಾಲ್ಡು ಹೊಸತ್ತೊಂಜಿ ಜನಕ್ಲಿಗೆ ದಾದಾಂಡ್ಲ ಸೇವೆ ಕೊರಡು ಪನ್ಪಿನಂಚಿನ ಒಂಜಿ ನಿಟ್ಟಿಡು ಉಳ್ಳಾಲೋಡು ತುಳುರ್ದು ಬೊಕ್ಕ ಅತ್ಯಂತ ಹೆಚ್ಚು ಭಾಷೆ ಜನಕುಲು ಪಾತೆರೊಂದು ಪುನಃ ಬ್ಯಾರಿ ಭಾಷೆಡು ಹೊಸಕುರಾಲ್ದ ಒಂಜಿ ಸುದ್ದಿನ ಸುರುಮನ್ಪುಗ ವಾರಗೊಂಜಿ ಸುದ್ದಿ ಅವು 2 ಸರ್ತಿ ಮರು ಪ್ರಸಾರ ಇಂಚ ಒಂಜಿ ಆಲೋಚನೆ ಮಂತದು ಎಂಗಳೊಂಜಿ ಬಳಗದೊಟ್ಟಿಗೆ ಈ ರೀತಿಡು ಪಾತೆರ್ದಾನಾಗ ಐನು ಗುರುವಾರ ಬಯ್ಯ ರಾತ್ರಿ 8 ಗಂಟೆಗೆ ಪ್ರಸಾರ, ಐತಾರ ಬೊಕ ಸೋಮವಾರ ಮರುಪ್ರಸಾರ ಇಂಚ ಬೇತೆ ಬೇತೆ ಸಮಯನು ನಿಗದಿ ಬಂತದ್ದು ಐತ ಸುರುತ ಸಂಚಿಕೆನು ಸುರು ಮನ್ಪುಣಂಚಿನ ಪಂಡ ಒಂದು ಎಲ್ಲೇ ರೀತಿಯ ಉದ್ದೀಪನ ಜನಕ್ಲಿಗೆ ಅರ್ಪಣೆ ಮನ್ಪುಣಂಚಿನ ಕಾರ್ಯಕ್ರಮದ ಅಲ್ಲ ಮಲ್ಲ ಮಟ್ಟದ ಕಾರ್ಯಕ್ರಮ ಇಂಗಳು ಮನ್ಪೆರ ಪೋತಿಜ ಅವು ದೇವರೆತ್ತಣ್ಣ ನನ್ನ ದುಂಬಾಗು ಪೊರ್ಲುದ ಒಂಜಿ ಕಾರ್ಯಕ್ರಮ ಇನ್ನು ನನ್ನಲಾತ್ ಪೊರ್ಲುಡೆ ಮನ್ಪುಣಂಚಿನ ಆಲೋಚನೆ ಉಂಡು. ಇನ್ನು ಬ್ಯಾರಿ ವಾರ್ತೆ ಸುರುತ ಸಂಚಿಕೆ ಇಪ್ಪರ್ದು ನಡ್ನೆ ಓಟುಲು ಬಿಜೆಪಿ ಸೋತೆದಲು ಪೆಟ್ರೋಲ್ ಪಿನ ಡೀಸೆಲ್ಗೆ ಬೆಲೆ ಕೊರಡಿ ಆಯ್ತಿಂತು. ಅದೇಪೋಲೆ ವಿಧಾನ ಪರಿಷತ್ರೆ ಓಟುಲು ಬಿಜೆಪಿಗೂ ಕೊರೋಡಿ ಓಟು ಬುಂಡೆಂಗ್ ಸರ್ಕಾರ ಹೆಸರ್ತಾ ಅವರು ಉಂಟು ಉಲ್ಲಾಲ್ತೆ ಶಾಸಕ ಯುಟಿ ಖಾದರ್ ಚೊಂತು. ಪೆಟ್ರೋಲ್ಗೂ ಬೆಲೆ ಕೊರೋಡಿ ಅವನ ಬಿಜೆಪಿ ರೆ ಸೋಪಾತುನು ಕೊರೆನಾಲ್ ಮುನ್ನಾಲ್ ನಡ್ನೆ ಓಟುಲು ಬಿಜೆಪಿ ಸೋತುತ್ತು ಪೆಟ್ರೋಲ್ ಪಿನ್ನೆ ಡೀಸೆಲ್ಗೆ ಬೆಲೆ ಕೊರೋಡಿ ಆಯಿರಂಟು ಶಾಸಕ ಯುಟಿ ಖಾದರ್ ಚೊಂತು. ಮೈಕಾಲ್ತೆ ಕಾಂಗ್ರೆಸ್ ಭವನತ್ತಲು ಸುದ್ದಿಗೋಷ್ಠಿಲ್ ಮುಂಡಿ ಆಯಲು ಬಿಜೆಪಿ ಅಧಿಕಾರಕ್ಕೆ ಬಂದೆ ಪಿನ್ನೆ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ ಅಂಟು ಆಲ್ಮಾರ್ ತಿಂದರೆ ಬಸ್ದುಗೂ ಬೆಲೆ ಆರಾಯಿರು ಇದ್ರೆ ಕೊಂಡುತ್ತು ಆರುಗು ಮರಹತ್ ಚೊಲ್ಲಿದ್ರೆ ಇಲ್ಲೇ ಕಲಿಜೆ ಓಟುಲು ಆಲ್ಮಾರ್ ಬಿಜೆಪಿ ರೆ ಸೋಪಾಟಿ ಎದುಲು ಹೆಸರ್ತಾಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ರೇ ಬೆಲೆ ಕೊರ್ಚಿತ್ತು. 14 ಬಂಡೆ ಓಟುಲು ಬಿಜೆಪಿ ಸೋತೆಂಗ್ ಅಂಕ 80 ಹೆಸರ್ತಾವರುಂಡು ತೆರಿಪಾಟಿತ್ತು. ಭವಿಷ್ಯದ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಒಂದು ಸಿಸ್ಟಮ್ ಆಗಿ ಮತ್ತು ಎಚ್ಚರಿಕೆ ಗಂಟೆ ಆಗಿ ಅಟ್ಲೀಸ್ಟ್ ಗೌರ್ಮೆಂಟ್ ಒಂದು ಎದುರಿಗೆ ಆಗ್ತದೆ. ಹೇಗೆ ಮೊನ್ನೆ ಚುನಾವಣೆಯಲ್ಲಿ ಸೋತಾಗ ಪೆಟ್ರೋಲ್ ಪ್ರೈಸ್ ಎಲ್ಲ ಕಡಿಮೆ ಆಗ್ತದೆ, ಇದರಲ್ಲಿ ಕೂಡ ಒಂದು ಎಚ್ಚರಿಕೆ ಕೊಟ್ಟಾಗ ಅಯ್ಯೋ ಪಂಚಾಯತ್ ಸದಸ್ಯರು ಕೂಡ ಅವರಿಗೆ ಧಕ್ಕೆ ಆಗುವಂತ ಕೆಲಸ ಆಗಬಾರ್ದು ಅಂತ ಹೇಳಿ ಅದೇ ಹೇಳಿದಲ್ಲ. ಗೆಲ್ಲುವುದು ಹೌದು, ಗೆಲ್ಲುವಾಗ ವಿಶ್ವಡವ ಗೌರವ ಗೆಲುವು ಅದಾಗಬೇಕು ಅತ್ಯಧಿಕ ಬಹುಮತದಿಂದ. ಸೊ ಬಿಜೆಪಿಯ ಸೋಲು ಪಂಚಾಯತ್ ಸದಸ್ಯರ ಗೆಲುವು ಅಂದ್ರೆ ಇದಕ್ಕೆ ಅವರ ಹಿನ್ನಡೆ ಪಂಚಾಯತ್ ಸದಸ್ಯರ ಮುನ್ನಡೆ. ಕಾಂಗ್ರೆಸ್ ಅಧಿಕಾರದಲ್ಲಿಕ್ಕೊಂಬು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಕೊಡ್ತಾರೆ ಗೌರವತ್ತೆ ಪೈಸ್ತೆ ಯಾರಾಕಿಂತು ಆಯಂಗೆ ಬಿಜೆಪಿ ಸರ್ಕಾರ ನಯಾ ಪೈಸ ಏರ್ಪಾಟಿಟ್ಲಂತ ಖಾದರ್ ಚೊಂತು. ಜಿಲ್ಲಾ ಪಂಚಾಯತ್ ಓಟ್ರೆ 4 ಬೆಚ್ಚಿತ್ತು ವರ್ಷ ಆಯಂಗುಂ ಇಂಡುಗುಂ ಓಟು ಹಾಕೋಗು ಬಿಜೆಪಿ ಸರ್ಕಾರದಾಗ ಐತಿಲ್ಲೆ ಆಯಂಗುಂ ಏದಾಯಂಗುಂ ಓಟು ಬರುಂಬೋ ಜಿಲ್ಲಾ ಪಂಚಾಯತ್ ಓಟ್ರು ಬಿಸಾಯತಲು ಬಿಜೆಪಿ ನೇದಕ್ಕಮ್ಮಾರು ಮುಂಡಿತ್ತು ಆಲ್ಮಾರೆ ಮಂಗಾಕಿಯುಂಟುಲ್ಲಾರು ಅಂಗನಿಕ ಮತ್ತು ವಿಧಾನ ಪರಿಷತ್ ಓಟುಲು ಬಿಜೆಪಿಗೂ ಕೊರೋಡಿ ಓಟ್ ಕಿಟ್ಟೋನು ಅಪ್ಪ ಪಂಚಾಯತ್ ಸದಸ್ಯಮಾರು ಗೆಂದಿಯ ಪೋಲೆಂಟು ಖಾದರ್ ಚೊಂತು. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಘೋಷಣೆ ಆಗಿ 1 ವರ್ಷ ಕಳೆದರೂ ಕೂಡ ಇವರು ಅದನ್ನು ಮಾಡಲಿಕ್ಕೆ ಇನ್ನೂ ಕೂಡ ಆಸಕ್ತಿ ತೋರಿಸಲಿಲ್ಲ. ಕೋರ್ಟಿನ ಹೆದರಿಕೆಯಿಂದಾಗಿ ಕೋರ್ಟನ್ನು ಹೇಗೆ ನಾವು ನಿಭಾಯಿಸಬೇಕು ಅದಕ್ಕೆ ಬೇಕಾಗಿ ನಾವು ಡಿಲಿಮಿಟೇಷನ್ ಆಯೋಗ ಮಾಡಿದ್ದೇವೆ ಅಂತ ಮಾಡಿ ಕಳೆದ ಅಸೆಂಬ್ಲಿಯಲ್ಲಿ ಅದನ್ನು ಅಮೆಂಡ್ಮೆಂಟ್ ಒಂದು ಆಲ್ರೆಡಿ ಒಂದು ಎಲೆಕ್ಷನ್ ಕಮಿಷನ್ ಇರುವಾಗ ಸರ್ಕಾರ ಮಾಡಿ ಕಳಿಸಿದಂಥ ರಿಸರ್ವೇಷನ್ ಕಾನೂನು ಪ್ರಕಾರ ಸರಿ ಇಲ್ಲದಿದ್ದರೆ ಅದನ್ನು ಮಾಡುವಂಥ ಅವಕಾಶವೂ ಕೂಡ ಅಲ್ಲಿದೆ. ಘೋಷಣೆ ಮಾಡಿದ ನಂತರ ಸರ್ಕಾರದ ಕಾನೂನು ಮತ್ತು ನಿಯಮದ ಪ್ರಕಾರ ಆದೇಶ ಮಾಡಿದನ್ನು ತಡೆಯಲಿಕ್ಕೆ ಬೇಕಾಗಿ ನಾವೊಂದು ಆಯೋಗ ಕಮಿಷನ್ ರಚಿಸ್ತೇವೆ ಅಂತ ಮಾಡಿ ಇನ್ನೂ ಕೂಡ ಆ ಕಮಿಷನ್ ಹೇಗೆ ವರ್ಕ್ ಮಾಡಬೇಕಂತೇಳಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇವತ್ತು ನಿಯಮ ಕೂಡ ಕಮಿಟಿಗೆ ಕೊಡಲಿಲ್ಲ. ಈಗ ವಿಧಾನ ಪರಿಷತ್ ಚುನಾವಣೆ ಬರುವಾಗ ನಾವು ಜನವರಿ ಮಾಡ್ತೇವೆ, ನಾವು ಫೆಬ್ರವರಿ ಮಾಡ್ತೇವೆ. ಇದು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಜನಸಾಮಾನ್ಯರನ್ನು ಮೂರ್ಖರನ್ನಾಗಿ ಮಾಡುವುದಲ್ಲದೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಹೇಗೆ ಸಾಧ್ಯ? ಆಯೋಗ ಮಾಡಿ ಆಯೋಗ ಚೇರ್ಮನ್ ಮಾಡೋಕ್ಕೆ ನಿಯಮ ಮಾಡಲಿಲ್ಲ ಹೇಗೆ ಮಾಡ್ಬೇಕಂತೇಳಿ. ಇನ್ನೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ
ಅವರದನ್ನು DC ಕಳಿಸಿ ಅದರ ಮುಖಾಂತರ ಇಲ್ಲಿಂದೊಂದು ರಿಪೋರ್ಟ್ ಬಂದು ಅದನ್ನು ನೋಡಿ ಮತ್ತೆ ಅದಕ್ಕೆ ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಿ ಅಬ್ಜೆಕ್ಷನ್ ಆಗ್ತಾನೆ, ಮತ್ತೆ ಕೋರ್ಟಿಗೆ ಹೋಗ್ತಾನೆ. ಇದೆಲ್ಲ ಮುಗಿಸಿದ ನಂತರ ಡಿಲಿಮಿಟೇಷನ್ ಮುಗಿಸಿದ ನಂತರ ಮತ್ತೆ ಯು ಹ್ಯಾವ್ ಟು ಗಿವ್ ಏನು ರಿಸರ್ವೇಷನ್ಗೆ ಮತ್ತೆ ಎಲೆಕ್ಷನ್ ಘೋಷಣೆ ಆಗುತ್ತೆ. ಇದಾಗ್ತದಾ? ಇದೇ ರೀತಿಯ ಆಲೋಚನೆ ಇದ್ರೆ ನೆಕ್ಸ್ಟ್ MLA ಚುನಾವಣೆ ತನಕ ಕೂಡ ಇವರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಡುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿದೆ. ಯಾಕೆಂತ ಹೇಳಿದ್ರೆ ಇವರು ಎಲ್ಲ ಅಧಿಕಾರವನ್ನು ಇವರ ರಾಜ್ಯದಲ್ಲೇ ಕಂಟ್ರೋಲ್ ಮಾಡಬೇಕು. ಸ್ಥಳೀಯ ಮಟ್ಟ ಯಾರು ಕೂಡ ಅಧಿಕಾರ ಕೊಡ್ಬೇಕಂಬ ಇವರದು ಉದ್ದೇಶವಾಗಿರ್ತದೆ. ರಮಾನಾಥ ರೈ ಪಿನ್ನೆ ಯುಟಿ ಖಾದರ್ ಬುಟ್ಟುತ್ತು ಎಲ್ಲರೂ BJP ಬರ್ನುಂಟು ನಳಿನ್ ಕುಮಾರ್ ಕಟೀಲ್ ಚೊನ್ನೆ ಬಿಸಾಯತಲ್ ಮುಂದೆ ಖಾದರ್ ನಳಿನ್ ಕುಮಾರ್ ಕಟೀಲ್ ಸಾಲೆಗೆ ಪಾಯಿಂಟಿನಪ್ಪ ಕಾಂಗ್ರೆಸ್ ಲಿಂತು ವಿನಾಯಕ್ ಕುಮಾರ್ ಸೊರಕೆರೊಟ್ಟಿಗೆ ಸೊರಪ ನೆಡ್ತುಂದು ಇಪ್ಪ ಎಲಗ್ ಪಂಡತೆ ನೆನಪಾಯಿರು ಅಂಗನೆ ಕಾಂಗ್ರೆಸ್ ರಂಗ BJP ಇಕ್ಕೋನುಂಟು ಚೊಂದುಂಟುಂಡು ಕಾಂಗ್ರೆಸ್ ರಹಾತ್ ಇಲ್ಲ ಅಂಟು ಬಿಟ್ಟುತ್ತು BJPಗೆ ಪೋಯಂಕ್ ಔಡ ರಹಾತ್ ಕಿಟ್ಟಲೆ ನಳಿನ್ ಕುಮಾರ್ ಕಟೀಲ್ಗೂ ರಹಾತ್ ಬೇನೆಂಟ ಹೆಂಗ್ ಅಯಲ್ ಕಾಂಗ್ರೆಸ್ಗೆ ಬರಟ್ಟು ಅಂತ ಖಾದರ್ ಚೊಂತು ನಾನು ಮತ್ತು ಸೊ ಅವರ ಕಾಂಪ್ಲಿಮೆಂಟಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಬಂದರೆ ಅದು ನೀವು ಇದು ಮಾಡಿದ ಪ್ರಯೋಜನ ಅದು ಒಂದು. ಮತ್ತೆ ಅವರ ಆಶೆ ಏನಿದೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಇರಬೇಕಂತೇಳಿ ಅವರ ಒಂದು ಯಾಕೆ ಅಂತೇಳಿ ಇರ್ಬೋದು. ಮೆಚೂರ್ಡ್ ಪೊಲಿಟಿಷಿಯನ್ ಬರುವಾಗ ಅವರು ಸಣ್ಣದಿರುವಂಥ ಅವರೆಲ್ಲ ಆಕ್ಟಿವಿಟಿ ನೆನಪಾಗ್ತದೆ. ಸೊ ಇದರಿಂದ ಇವರು ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತರು ನಳಿನ್ ಕುಮಾರ್ ಕಟೀಲ್ ಅವರು ಆ ಹಿಂದೆ ಅಲ್ಲಿ ನಮ್ಮ ಕಾಂಗ್ರೆಸ್ ಆಗಿ ಪಕ್ಷಕ್ಕಾಗಿ ವಿನಯ್ ಕುಮಾರ್ ಸೊರಕೆ ಅವರಿಗೆಲ್ಲ ದುಡಿದವರು. ಸೊ ಅದೆಲ್ಲ ನೆನಪಾಗಿರ್ಬೋದು, ಕಾಂಗ್ರೆಸ್ನ ಕಲ್ಚರ್ ಜೊತೆಲಿ ಸೇರುವುದು ಹೋಗುವುದು ಅಂತೇಳಿ ನೆನಪಾದಾಗ ಅಂತ ಇರ್ಬೋದು. ಆದರೆ ನಾನೊಬ್ಬ ಸೋದರನಾಗಿ ನಾನು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಹೇಳ್ದೆ ಅಂತ ಹೇಳಿದರೆ ಅಲ್ಲಿಗೆ BJPಗೆ ಎಲ್ಲ ಕಾಂಗ್ರೆಸ್ ಬರುವುದು ಕಷ್ಟ. ನೀವು ಸಂತೋಷದಿಂದ ಇರಬೇಕಾ, ನೀವೇ ಬಂದು ಬಿಡಿ ಕಾಂಗ್ರೆಸ್ಸಿಗೆ, ಹೋಗಿದ್ದಲ್ಲ. ಯಾರು ಅದು ಸ್ವಾಭಾವಿಕ ಅಲ್ಲ. ಒಂದು 10% ರಾಜಕೀಯದಲ್ಲಿ 10% ಆ ಕಡೆ ಈ ಕಡೆ ಇದೆಲ್ಲ ಹೋಗೋದು ಸ್ವಾಭಾವಿಕ. ಅದನ್ನೆಲ್ಲ ಇವತ್ತು ತಲೆ ಕೆಡಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲರಿಗಿಷ್ಟ ಹೇಳಿದೆ, ಕಾಂಗ್ರೆಸ್ ಬಿಟ್ಟು BJPಗೆ ಹೋಗೋರು ಚರಿತ್ರೆ ನೀವು ನೋಡಿಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ ನಾನು ಎಂಥ ಗ್ರಾಚಾರಕ್ಕೆ ಅಲ್ಲಿ ಹೋಗಿ ಮಾಡಿದ ಅಂತೇಳಿ ಪ್ರಚಾರ ಮಾಡಿದಂತ ಅಂಥ ಮೇಧಾವಿ ಇರುವಂಥ ಪರಿಸ್ಥಿತಿ ಬಂದು ಬಿಟ್ಟಿದೆ. ರಾಮ್ ಜೇಠ್ ಮಲಾನಿ ಅವರು ಹೇಳ್ತಾರೆ ನನ್ನ ಬಹಳಷ್ಟು ದೊಡ್ಡ ತಪ್ಪು ನಾನು ಮಾಡಿದ್ದಂತ ಹೇಳುವಂಥ ಪರಿಸ್ಥಿತಿಗೆ ಅವರೊಂದು ಬಿಟ್ಟಿದ್ದಾರೆ ಇದಕ್ಕೆ. ಸೊ ಯಾವ ರಾಜಕೀಯದಲ್ಲಿ ಭಾವನಾತ್ಮಕ ಇಮೋಷನಲ್ ಆಲೋಚನೆ ಮಾಡಿಕೊಂಡು ಡಿಸಿಷನ್ ತೆಗೆಯೋದು ಒಳ್ಳೆಯದು ಆ ಸಂಬಂಧಪಟ್ಟ ಹಾಗೆ. ಸೊ ಹಿಂದೆ ಹೋದವರ ಪರಿಸ್ಥಿತಿ ಏನಾಗಿದೆ ಅಂತೆಲ್ಲ ನೋಡಿಕೊಳ್ಳುವಂತ ಆಗಿದೆ. ಕಾಂಗ್ರೆಸ್ನಲ್ಲೇ ಅವರಿಗೆ ಸಮಾಧಾನ ಇಲ್ಲ, ಇನ್ನು BJPಯಲ್ಲಿ ಸಮಾಧಾನ ಸಿಗ್ಲಿಕ್ಕೆ ಸಾಧ್ಯ ಉಂಟಾ? ಇದೊಂದು ಅರ್ಥವಿರೋದು ವಿಚಾರವ ಅಲ್ಲ. ಹೋಗುವವರಿಗೆ ಪಕ್ಷ ಬಿಟ್ಟು ಹೋಗ್ಲಿಕ್ಕೆ ಕೆಲವರು ಯಾರು ತಳಮಟ್ಟ ಗ್ರಾಮ ಪಂಚಾಯತ್ ತಳಮಟ್ಟದಲ್ಲಿ ಡಿಸೈಡ್ ಮಾಡ್ತಾರೆ, ಅವರು ಆತ್ಮಲೋಕ ಮಾಡಿಕೊಳ್ಬೇಕು. ಕಾಂಗ್ರೆಸ್ ಅಲ್ಲಿ ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಟ್ಟು ಎಲ್ಲ ರೀತಿಯಿಂದ ಸಹಕಾರ ಇದ್ದು ಎಲ್ಲ ವಿಚಾರದ ಒಂದು ಫ್ರೀಡಮ್ ಅವರಿಗೆ ಇದ್ದು ಇಲ್ಲಿಯೇ ಅವ್ರಿಗೆ ಸೆಟ್ ಆಗುದಿಲ್ಲ. ಇನ್ನು ಅಲ್ಲಿ ಹೋಗಿ ದಮ್ಮು ಕಟ್ಟಿ ಸೆಟ್ ಹಾಕ್ಲಿಕ್ಕೆ ಉಂಟಾ? ಅದನ್ನ ಅವ್ರ ಬಗ್ಗೆ ಹೇಳ್ಬೇಕಲ್ಲ. ನಾನೊಂದು ಕೇಳ್ತೇನೆ ಅವ್ರ ಹತ್ರ, ನಾಳೆ ಸರ್ಕಾರ ಸಿಗ್ತಾರೆ, ನಾನು ಈಗ ಕೇಳ್ತಾ ಇದ್ರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೇ ತಲೆಮುಪ್ಪ ಸದಾಶಿವ ಉಳ್ಳಾಲ್, ಜಿಲ್ಲೆರೆ ಉಪಾಧ್ಯಕ್ಷ ಸಂತೋಷ್ ಶೆಟ್ಟಿ, ಕಾರ್ಯದರ್ಶಿ TK ಸುಧೀರ್, ಉಮರ್ ಫಾರೂಕ್ ತುಂಬೆ ಪಿನ್ನೆ ಲಾರೆನ್ಸ್ ಡಿಸೋಜ ಗೋಷ್ಠಿಲಿన్నారు. ಸುದ್ದಿ ಪಿನ್ನೆ ಜಾಹೀರಾತು ನಂಗಲ್ಲೇ ಸಂಪರ್ಕ ಹಾಕೋರು ಪೊಸಕುರಲ್ ಬೆನಕ ಬಿಲ್ಡಿಂಗ್ ಜಂಡ ಮತ್ತೆ ಕೊಲ್ಯ ನಂಗಲೆ ಮೊಬೈಲ್ ನಂಬರ 94163043 ಎನ್ನಿವರ್ಕ ನಂಗಲೆ ಮೊಬೈಲ್ ನಂಬರ 9341863043. സയ്യിദ് മദനി ദർഗത്തിൽ എതുലുള്ളേ പുതിയപള്ളി ചൊന്തു പേരെട്ടതായി മുഹിദ്ദീൻ ജുമാപള്ളിയിൽ ഞായറാഴ്ച മജ്ലിസ് നൂറിലെ തുടക്കം നടന്നത്. സയ്യിദ് മദനി തങ്ങൾ ഹയാത്തിലെ കാലത്തിൽ ദച്ചോണ്ടിനതായ ദർഗാത്തെ എതിരുള്ള മേലങ്കടി പുതിയപള്ളിയിൽ
മജ്ലിസുന്നൂർ തുടക്കത്തിലെ സുനഡ്നത്ത്. എല്ലാ ബലാലും ആഫത്തും നടങ്ങേറുകൾ മോസീബത്തും ബദലികളെ ബർക്കത്തിനാൽ എമിക്കാക്കണം യാ റബ്ബന ലമുറാതു റിബഇയ്യുല്ലാഹു വല്ലവയ്യാൻ ഖല ലറബൻ നബൂഹൻ നാമല عن كل امر ضوارلا طفيل رافع وطفيل لنا وسويبت طليبه سهل وطفيل سليط عبد الله يلا ആഫത്തും എടങ്ങേറുകൾ മോസീബത്തും ബദരീങ്ങളെ ബർക്കത്തിനാൽ മൈകാക്കണം യാ റബ്ബന തുബ്നു ബൈദല്ല അലിഫ സുബൈർ യുബ്രിയ സഅദുൻ സഈദുൻ ഹാനിയു അസ്അദു ഇമ്മാനു ബിയുൻ ബിയുൻ അബ്ദുല്ലാഹ് لا إله إلا الله لا إله إلا الله لا إله إلا الله محمد رسول الله أو سنة المحشي وليس إياس يسدو أو سنة شيخ أو سيد وسعد عبد الله. സമസ്ത കേരള ജമിയത്തുൽ ഉലമ ഇതിരെ ಕರ್ನಾಟಕ ಮುಷಾವರ್ತೆ ತಲೆಮುಪ್ಪ ಸೈಯದ್ ಅಬಿದೀನ್ ತಂಗಲ್ ದುಗ್ಗಲಡ್ಕ ಚಾಲನೆ ಕೊಟ್ಟದು ಮುಂಡಿತ್ತು ನಂಗಲೆ ಉಲ್ಗೊತ್ತಲುಲ್ಲೆ ಬಿಸತ್ತೆ ಪರ್ತೆ ಆಲ್ಮಾರ್ಗ್ ತೆರಿಪಾಟ್ರೆದು ಬೆಲೆ ದೋಸ ಐತಿಕ್ರು അതേപോലെ ഞങ്ങളെ ദേശത്തെ ഗുട്ടുരെ എനിവർ ദേശത്തങ്ക് ഗൊന്താക്കരുത് ಬೆಲೆ ದೋಸത്തെ ಬಿಸ ಐತಿಕ್ರು ഇസ്ലാമിക് ശരീഅത്തിൽ ഇങ്ങനത്തെ ദോസ തലപോണ്ടെ പോലത്തേത് ശിക്ഷ ಐತಿಕ್ರು ചൊന്തു. വലിയ രാജ്യദ്രോഹ കുറ്റമാണ് ഒരു നാടിന്റെ രഹസ്യം ചോർത്തു കൊടുക്കാന്ന് പറഞ്ഞാൽ. നാടിന്റെ രഹസ്യം ഇന്ത്യയിൽ നിന്നല്ല ലോകത്തെവിടെയും അങ്ങനെ തന്നെയാണ്. രാജ്യത്തിൻ്റെ രഹസ്യം ചോർത്തി കൊടുക്കാൻ പാടില്ല. അത് തല വെട്ടുന്ന കുറ്റാണ്. ഇസ്ലാമിക ഭരണകൂടത്തിലും അങ്ങനെ തന്നെയാണ്, അല്ലാത്ത ഭരണകൂടത്തിലും അങ്ങനെ തന്നെയാണ്. രാജ്യത്തിൻ്റെ രഹസ്യം ചോർത്തി കൊടുക്കാൻ പാടില്ല. ആ ഒരു രഹസ്യമാണ് യഥാർത്ഥത്തിൽ ആര് ഹാത്തിബ് ബിൻ അബീ ബൽതഹ എന്ന് പറയുന്ന സ്വഹാബി വൈദ്യർ മക്കയിലുള്ള ഖുറൈശികൾക്ക് ചോർത്തി കൊടുത്തത്. യഥാർത്ഥത്തിൽ ഇസ്ലാമിനെ തകർക്കണമെന്നോ അല്ലെങ്കിൽ മുസ്ലിമീങ്ങളെ നശിപ്പിക്കണമെന്നോ ഓർക്ക് അഭിപ്രായമില്ല ഹാത്തിബ് എന്നവർക്ക്. പിന്നെ എന്തേ ഉള്ളൂ, അവിടെ ആ മക്കത്തിനെ പിടിച്ചടക്കാൻ വേണ്ടി നബിയും സഹാബാക്കളും പോകുമ്പോൾ എങ്ങനെയാലും കച്ചറയാവുമല്ലോ. ഹാത്തിബ് എന്നവർക്ക് അവിടെ ആരില്ല, കുടുംബക്കാരോ മറ്റൊന്നുമില്ല. ഈ ഖുറൈശികൾ വല്ലാതെ കുടുംബബന്ധം നോക്കും. മറ്റ് സഹാബത്തിനൊക്കെ മക്കയിൽ കുടുംബക്കാരുണ്ട്, ഖുറൈശികൾ കുടുംബക്കാരാണ്. ഹാത്തിബ് എന്നവർക്ക് എന്തില്ല, അവിടെ ഖുറൈശ് ബന്ധുക്കളാരുമില്ല. പിന്നെ മുതലുകളുണ്ട് കുറച്ച്. അപ്പം അത് മൂപ്പരുടെ മുതലും മറ്റൊക്കെ കാക്കാൻ ഈ ഒരു രഹസ്യം ചോർത്തി കൊടുത്തതിൻ്റെ പേരിൽ ചിലപ്പോൾ നമുക്ക് രഹസ്യം ചോർത്തി തന്ന ആളല്ലേ എന്ന് മനസ്സിലാക്കിയിട്ട് ആ മുതൽ സംരക്ഷിക്കപ്പെടും. അതിന് വേണ്ടിയിട്ടായിരുന്നു ചെയ്തത്. അല്ലാതെ ഇസ്ലാം നശിക്കണമെന്നോ അല്ലെങ്കിൽ വിജയിക്കണ്ടെന്നൊന്നും മൂപ്പരിക്കില്ല. മൂപ്പര തന്നെ റസൂലുള്ളാഹി പറഞ്ഞതും നബിയെ ദീൻ വളരണ്ടെന്നോ ദീൻ പരാജയപ്പെടുന്ന എനിക്ക് അഭിപ്രായമില്ല. തങ്ങൾക്ക് അല്ലാഹു തആല അങ്ങനെ തങ്ങൾ ഉദ്ദേശിച്ചിട്ട് പോയാൽ ആ മക്കം വിജയിക്കുക തന്നെ ചെയ്യും. അള്ളാഹിൻ്റെ കഥ നടക്കുക തന്നെ ചെയ്യും. പിന്നെ അതിൽ എനിക്കുള്ളൊരു ലാഭം ഞാനിങ്ങനെ ചോർത്തി കൊടുത്തുന്നോ നിഷ്കളങ്കായ മനസ്സായതുകൊണ്ടായിരിക്കാം. അങ്ങനെ ഒരു എൻ്റെ മുതലും മറ്റൊക്കെ സംരക്ഷിക്കപ്പെടാൻ അതൊരു കാരണമായി പോകും. അതിനുവേണ്ടി ഞാൻ ചെയ്തതാണെന്ന് പറഞ്ഞതാണ്. അപ്പോഴാണ് ഉമർ എന്നവർ കുറച്ച് ഗൗരവത്തിൽ ഈ മുനാഫിക്കിൻ്റെ പരിധി ഞാൻ വെട്ടാന്ന് പറഞ്ഞത്. കാരണം തൊണ്ടി സഹിതം സാധനം പിടിച്ചപ്പോൾ രക്ഷപ്പെടാൻ വേണ്ടി ഉദുറ് പറയുന്നു, അതുകൊണ്ട് ഈ മുനാഫിക്കിൻ്റെ പരിധി ഞാൻ വെട്ടാമെന്ന് ഉമർ എന്നവർ പറഞ്ഞപ്പോൾ ആരംഭ നബിതങ്ങൾക്ക് ദേഷ്യം പിടിച്ചത് ഹാത്തിബ് എന്നവരോടല്ല, ഉമർ എന്നവരോടാണ്. നിങ്ങൾ ആരെയാണ് മുനാഫിക്ക് എന്ന് വിളിച്ചത്? ആരാണ് ഹാത്തിബ് എന്നവർ നിങ്ങൾക്കറിയോ? അഹ്ലു ബദറിൽപ്പെട്ടവരല്ലേ? ആരാണ് അഹ്ലു ബദർ? എന്താണ് അവരുടെ സ്ഥാനം നിങ്ങൾക്കറിയുമോ എന്ന് പറഞ്ഞിട്ടാണ് അള്ളാഹിൻ്റെ റസൂൽ ബദരീങ്ങളുടെ സ്ഥാനവും മറ്റും വിവരിച്ചു കൊടുത്തത്. അപ്പോൾ അത്ര വലിയ മഹാന്മാരാണ് സ്വാബിൽ ബദരീങ്ങൾ. അവരെ സംബന്ധിച്ച് മരിച്ചവരാണെന്ന് വിചാരിക്കേണ്ടെന്നല്ലേ ഖുർആൻ പറയുന്നത്. വലാ തഹസബന്നല്ലദീന ഖുതിലു ഫീ സബീലില്ലാഹി അംവാതൻ ബൽ അഹ്യാഉ ഇൻദ റബ്ബിഹിം യുർസഖൂൻ. അവർ നിങ്ങൾ മരിച്ചവരാണെന്ന് വിചാരിക്കണം. അള്ളാഹുവിൻ്റെ മാർഗത്ത് യുദ്ധം ചെയ്ത ശുഹദാക്കന്മാർ ബദരീങ്ങളാണെങ്കിലും അല്ലാത്തവരാണെങ്കിലും ബദരീങ്ങളെ പറ്റി പിന്നെ പറയേണ്ടതേ ഇല്ല. അവർ മരിച്ചവരാണ് നിങ്ങൾ വിചാരിച്ചു പോകണ്ട. ബൽ അഹ്യാഉ ഇൻദ റബ്ബിഹിം, അവർ അള്ളാഹുവിൻ്റെ അടുക്കൽ ജീവിച്ചിരിക്കുന്നവരാണ്. പരിശുദ്ധ ഖുർആന്റെ നസ്സാണ്. ಬೆಲೆ ಬೀರ್ದ ರೈತಿನ್ನೆ ಸಮಸ್ತ ಜಮಿಯತುಲ್ ಉಲಮಾ ಕರ್ನಾಟಕ ಮುಷಾವರತೆ ಕಾರ್ಯದರ್ಶಿ
அப்துல் காதர் தாரிமி குக்கில முண்டித்து நபி ஸல்லல்லாஹு அலைஹி வஸல்லம் தங்களே காலத்தில் நடந்ததாய குட்டூர் எல்லா சபையும் ಯುದ್ಧ ನಿಪ್ಪಾಟಗೂ ಐತಿಕ್ರು ಇಸ್ಲಾಮಲು ಯುದ್ಧದ ಪ್ರೋತ್ಸಾಹಕ್ಕಿಲ್ಲ ಯುದ್ಧ ನಡ್ಕರ ಅಂಟಿ ಮುನ್ನಲೇ ನಿಪ್ಪಾಟಗೂ ಪ್ರೋತ್ಸಾಹ ಕೊಡ್ತರುಂಟು ಚಂತು ಪಕ್ಕದ ಮದೀನಕ್ಕೆ ಹಿಜರ ಬಂಡ ಸಂದರ್ಭದಲ್ಲಿ ಯಾತ್ರೆ ಬಂಡ ಸಂದರ್ಭದಲ್ಲಿ ಅಂಗಳೆ ಬಿಟ್ಟು ಬಂದಾಗ ಅಂಗ ಮುಶ್ರಿಕ್ ಹಾತಿಬ್ ರಲಿಯಲ್ಲಾಹು ಅನ್ಹು ಮುಸ್ಲಿಂ ಆಯ್ತುಂಟು അങ്ങനെ പരസ്പര ദൂരത്തിലുള്ള ഒരു പിരിസ കൽബിടുണ്ട് ഇന്ന് മക്കത്ത് പോയി യുദ്ധം നടന്നിട്ടുണ്ട് കണ്ടെങ്കിൽ നാണ് ചിലപ്പോൾ അങ്ങനെ കൊല്ലണാവും അല്ലെങ്കിൽ അങ്ങനെ നണ്ട കൊല്ലണാവും അതുകൊണ്ട് ചങ്ങായിമാരെ ജീവെടുക്കുന്നത് സമ അല്ല ചെന്നൊരു ബെരിച്ചിട്ടായിട്ടിക്കട് അങ്ങനെ നല്ല അവിടെ ആവട്ടു ചെന്ന നബിയെ നാണിത് എൽദു കാരണ അങ്ങ് ഇസ്ലാം ആ മുസ്ലിം ആവുടെങ്ക് ആവട്ടു ചെണ്ട ഉദ്ദേശത്തിൽ എഴുതിയത് അല്ലാണ്ട് ഞങ്ങളുടെ രഹസ്യ മീറ്റിംഗിൽ പിന്നെ ലീക്കാക്കുവാനായിട്ട് എഴുതിയതല്ല നബിയെ ചെന്നിട്ട് ഏതായാലും കടലാസ് അവിടെ എത്തിയിട്ടില്ല വിസ ലീക്കായിട്ടും ഇല്ല കാല കഴിഞ്ഞിട്ട് റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളും പരിശുദ്ധ സ്വഹാബത്തും മക്കത്തേക്ക് പോയത് മക്കപ്പത്തിയുടെ ദീർഘ ചരിത്രമുള്ളത് പോണ്ട സന്ദർഭത്തിൽ അബൂജഹലുടെ മോനെ ഇക്രിമ റളിയല്ലാഹു തആല അൻഹു ഇക്രിമ ചെല്ലുടെ ആളും ഒട്ടിക്കുന്ന രണ്ട് റൗഡിമാരും വലിയ വലിയ റായത്തിൽ നിന്ന് പ്രമുഖ ബാലക്കാര കൂട്ടത്തിൽ വിട്ട പ്രമുഖ ആളുമാർ ഇങ്ങനെ മൂന്നാളും ഇയാളും ആർക്ക് ഏത് മൂന്ന് ചങ്ങായിമാർക്ക് കടലാസ് എഴുതിരാ ആ മൂന്നാളുമാർ ഷഹാദത്തിക്കലും ചെന്നിട്ട് നബി സല്ലല്ലാഹു അലൈഹി വസല്ലം തങ്ങളെയും സ്വഹാബത്തങ്ങളെയും സ്വീകരിച്ചത് സ്വാഗതാക്കിയത് കടലാസ് എഴുതിയിട്ടില്ല പോണ്ട വിസ എന്ന് ಗೊತ್ತಿಲ್ಲ ബഹുമാനപ്പെട്ട ഹാതിബ് ഇബ്നു അബി ബൽതാഅ കൽബുലിന്ത് അങ്ങ മുസ്ലിം ആവണു ചെന്നിട്ടു പടച്ചറബ തങ്ങളെ കൽബ് കിട്ടുകൊടുത്ത ഹിദായത്തിലെ ഹാതിബ് ഇബ്നു അബി ബൽതാഅ റളിയല്ലാഹു തആല അൻഹു ചെല്ല ബദരീങ്ങളെ കറാമത്തായിട്ട് കിട്ടത് നന്റെ പിരിസത്തെ മുസ്ലിമീങ്ങളെ ചെന്നിട്ടുള്ളത് ആ ബദരീങ്ങളെ പേരായിട്ട് കിട്ടുന്നുണ്ട് അൽഹംദുലില്ലാഹ് അല്ലാഹു അനുഗ്രഹിച്ചങ്ങ് വസപ്പള്ളിയിൽ മേലങ്കഴ ജുമാഅത്ത് പള്ളിയിൽ നിന്ന് മൊയ്തീൻ പള്ളിയിലുണ്ട് തുടങ്ങുക പോണ്ടത് ബഹുമാനപ്പെട്ട സഹാബുൽ ബദരീങ്ങളെ പേര് പണ്ടേ പിന്നെ മൂലദ് കിതാബിലെല്ലാം ഉള്ളത് ബഹുമാനപ്പെട്ട അഹ്ലു ബൈത്തിലെ കണ്ണിയായ ബഹുമാനപ്പെട്ട സയ്യിദ് ഹൈദർ അലി ശിഹാബ് തങ്ങൾ പാണക്കാട് തങ്ങളെ ഇജാസത്ത് പ്രകാരം ഞങ്ങളെ ചുറ്റുഭാഗത്തിൽ കേരളത്തിലും ചുറ്റുഭാഗത്തിലും ഞങ്ങളെ റായത്തെ പരിസരത്താൽമറി ഏതെല്ലാം രാഷ്ട്രത്തിലുള്ള എല്ലാ ജാഗിലും നടന്നുകൊണ്ടുള്ളത് ധാരാളം കറാമത്ത് കണ്ടുകൊണ്ടുള്ളത് ധാരാളം വിശേഷത്തെ കണ്ടുകൊണ്ടുള്ളത് ധാരാളം ഉണ്ടത് എത്ര ആയിരക്കണക്കിലൊക്കെ ചരിത്ര ചെല്ലുകൊണ്ട് ഈ മജ്ലിസുന്നൂറുള്ളത് ക്യാൻസർ സുമറായതും അതേപോലെ കണ്ണിടെ ദൃശ്യം നഷ്ടപ്പെട്ട് തിരിച്ചു കിട്ടിയതും കാത് കേൾക്കാണ്ടായത് കാത് കേട്ടതും ഇങ്ങനത്തെ ഏതെല്ലാം രൂപത്തിൽ ചെന്നിട്ട് പല ആ നുമ്മത്തിൽ നിന്ന് കറാമത്തിലുണ്ട് അപ്പം മൈക്കലിന്റെ ചെന്നിട്ട് ദീർഘചെല്ലുടെ പോലത്തെ വിസയല്ലത് പുതിയ പള്ളിയുടെ തലമുപ്പ മുസ്തഫ അബ്ദുള്ള തുടക്കത്തെ പൽക്കത്തിൽ എല്ലാ തിങ്കളുടെ ഒരു നാൾ പുതിയ പള്ളിയിൽ റാത്തീബ് നടക്കറ് അതേപോലെ മജ്ലിസുന്നൂർ നടപ്പാട്ടനുണ്ടു ജമാഅത്തെ ആൾമാരെ വസിയത്തിനതിൽ ഇപ്പൊ മജ്ലിസുന്നൂർ തുടങ്ങിയ ಇದು ದುನಿಯಾವರ ಆಖಿರತ್ತೋಲು ನಡ್ಕೊಂಡು ಚಂತು ಸೈಯದ್ ಮದನಿ ಅರಬಿಕ್ ಕಾಲೇಜಿನ ಪ್ರಿನ್ಸಿಪಾಲ್ ಉಸ್ಮಾನ್ ಫೈಜಿ ತೋಡಾರ್ ಉಳ್ಳಾಲ ಬೆಲೆಪಲ್ಲಿರೆ ಖತೀಬ್ ಅನ್ವರ್ ಅಲಿ ದಾರಿಮಿ ಪುದಿಯಪಲ್ಲಿರೆ ಖತೀಬ್ ಅಶ್ರಫ್ ಫೈಜಿ SKSSF ತೊಲಬಾ ವಿಂಗ್ರೆ ಜಿಲ್ಲೆರೆ ತಲೆಮುಪ್ಪ ಓಯಿಸ್ ತೋಕೆ ಮುದರಿಸ್ ಇಬ್ರಾಹಿಂ ಮದನಿ ದರ್ಗಾತೆ ಕಾರ್ಯದರ್ಶಿ ಮೊಹಮ್ಮದ್ ತೋಹಾ ಹಾಜಿ ಅರಬಿಕ್ ಟ್ರಸ್ಟ್ರೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ ಬೆಲೆಪಲ್ಲಿರೆ ಉಪಾಧ್ಯಕ್ಷ ನೌಷದ್ ಅಲಿ ಖಜಾಂಜಿ ಅಬ್ದುಲ್ ರಶೀದ್ അതേപോലെ അബ്ദുൽ റഹ്മാൻ അബ്ദുൽ ലത്തീഫ് മോനു ബുഖാരി റഫീഖ് ആസാദ് നഗര സവാദ് അബ്ദുല്ല അബ്ബാസ് അബ്ദുല്ല KS ಮೊಯ್ದೀನ್ ನಜೀರುಲ್ಲಾಲ್ ಇಂಗಂತ ಮೇಲ್ತನರು ಇన్నారు ಟಿಪ್ಪು ಸುಲ್ತಾನ್ ಅಭಿಮಾನಿಮಾರಿ ವೇದಿಕೆರೆ ದಕ್ಷಿಣ ಕನ್ನಡ ಜಿಲ್ಲೆಯ ತರಫುಲು ರಾಜ್ಯೋತ್ಸವ ಪ್ರಶಸ್ತಿದಾಯ ಪೋಸಕುರಲ್ ಚಾನೆಲ್ ರೇ ತಲೆಮುಪ್ಪ ವಿದ್ಯಾಧರ್ ಶೆಟ್ಟಿಗೆ ಚಮ್ಮನಂದ ನಿರ್ತು ದಕ್ಷಿಣ ಕನ್ನಡ ಜಿಲ್ಲೆರೆ ರಾಜ್ಯೋತ್ಸವ ಪ್ರಶಸ್ತಿ ಎತ್ತದಾಯ ಪೊಸಕುರಲ್ ಚಾನೆಲ್ ರೇ ತಲೆಮುಪ್ಪ ವಿದ್ಯಾಧರ್ ಶೆಟ್ಟಿಗೆ ಟಿಪ್ಪು ಸುಲ್ತಾನ್ ಅಭಿಮಾನಿಮಾರಿ ಮಹಾವೇದಿಕೆರೆ ತರಫುಲು ಚಮ್ಮನ ಐತು ಚಮ್ಮನಕ್ಕೆ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಮುಂಡಿತ್ತು ಉಳ್ಳಾಲ ಭಾಗത്തിൽ എല്ലാ ദീനിരെ ആൾമാരെ ഒരേ നിലയിൽ നോക്കിക്കൊണ്ട് ബന്നി പൊസക്കുരൽ ಚಾನೆಲ್ ವಿದ್ಯಾಧರ್ ಶೆಟ್ಟಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕಿಟ್ಟಿಯದು ಕೊಸಿರೆ ವಿಷಯ ಇನಿಯೂ ಚಮ್ಮೆ ಪ್ರಶಸ್ತಿ ಬರೋನುಂಟು ಚಂತು ನಮ್ಮ ಉಳ್ಳಾಲದ ಈ ಒಂದು ಪರಿಸರದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಸಮುದಾಯದವರನ್ನು ಒಟ್ಟುಗೂಡಿಸಿ ಸೌಹಾರ್ದವನ್ನು ಮೆರೆದಂಥ ಒಬ್ಬ ಮಹಾನ್ ನಾಯಕ ಅಂತ ಹೇಳ್ಬೋದು ಇವರನ್ನು ನನಗೆ. ಕಾರಣ ಒಂದು ಮಾಧ್ಯಮದ ಒಂದು ನಿರ್ದೇಶಕರಾಗಿ ಈ ದೇಶಕ್ಕೆ, ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕೆಂಬುದನ್ನು ಅವರು ಈ ಸೌಹಾರ್ದತೆ ಮೂಲಕ ಜನರಿಗೆ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಇವರಂಥ ಒಂದು ಮಾಧ್ಯಮದ
ನಿರ್ದೇಶಕರು ಇನ್ನು ಮುಂದೆ ಕೂಡ ಜಾಸ್ತಿ ಹುಟ್ಟಿ ಬರಲಿ ಎಂದು ನಾನು ದೇವರಲ್ಲಿ ದುವಾ ಮಾಡುತ್ತಾ ಇದ್ದೇನೆ. ಅದೇ ರೀತಿ ಇವರು ಮಾಡಿದಂಥ ಹಲವು 10 ಸಾಧನೆಗಳು, ಇವರು ಮಾಡಿದಂಥ ಸಮಾಜ ಸೇವೆಗಳು, ಪತ್ರಿಕಾ ಮಾಧ್ಯಮದಲ್ಲಿ ಮಾಡಿದಂಥ ಸಾಧನೆಗಳು ಹಲವು ಇದೆ. ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ ಬಹುಶಃ ಒಂದು ದಿನವೇ ಬೇಕಾಗಬಹುದಂತ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಈ ಉತ್ತಮವಾದ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ನಿಜವಾಗಿಯೂ ಸರ್ಕಾರ ಅರ್ಹ ವ್ಯಕ್ತಿಗೆ ಕೊಟ್ಟಂತಾಗಿದೆ. ಇದರಿಂದ ನಾನು ತುಂಬ ಸಂತೋಷ ಪಡುತ್ತಾ ಇದ್ದೇನೆ. ಇಂಥ ಜನರನ್ನು ಹುಡುಕಿ ಯಾರು ಈ ಸಮಾಜದಲ್ಲಿ ಈ ಸೇವೆಗಳನ್ನು ಮಾಡುತ್ತಾ ಇದ್ದಾರೆ, ಯಾರಾದರೂ ಸಾಧನೆಗಳನ್ನು ಮಾಡಿದ ಜನರಿದ್ದಾರೆ, ಅಂಥವರಿಗೆ ಇಂಥ ಪ್ರಶಸ್ತಿಗಳು ಸಿಗಬೇಕು. ಅದು ಆ ಪ್ರಶಸ್ತಿಗಳು ಹಣಕ್ಕೆ ಮಾರಿ ಹೋಗದಂತೆ, ಒಂದು ವ್ಯಾಪಾರ ಆಗದಂತೆ ನೋಡುವುದು ಸರ್ಕಾರದ ಒಂದು ಕರ್ತವ್ಯ ಕೂಡ ಆಗಿದೆ. ಮೇಲ್ತಲೆ ನಿನ್ನೆ ದರ್ಗಾತೆ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜಿ ಮುಂಡಿತ್ತು ಪ್ರಶಸ್ತಿ ಚೊಲ್ಲುರೇದು ತೇಡಿಯೋಂಡು ಬರ್ನು ಆದರೆ ಪೆರೋತುಲ್ ನಂಗೆ ಹೋಗುತ್ತೀರಾ. ವಿದ್ಯಾಧರ್ ಶೆಟ್ಟಿಗೆ ಪ್ರಶಸ್ತಿ ಬಂದಿದ್ದು ನಂಗೆ ಎಲ್ಲರಿಗೂ ಸಂದೋಲತೆ ವಿಷಯ ಆಯಿರು. ಅಯಲ್ ಎನಿಯಂ ಚೆಮ್ಮೆ ಪ್ರಶಸ್ತಿ ಎಡ್ಕೊನು ಅದೇ ಪೋಲೆ ಅಯಲ್ಗೆ ಆಯುಸ್ಸು ಆಫಿಯತ್ ಪಡಚೋನು ಕೊಡ್ಕೊಟ್ಟು ವಸಿಯತ್ ಚೊಂತು. ಪ್ರಶಸ್ತಿ ಹುಡುಕಿಕೊಂಡು ಹೋಗುವಂಥದ್ದಲ್ಲ, ಪ್ರಶಸ್ತಿ ತನ್ನಿಂತಾನೇ ಬಂದು ಸಿಗಬೇಕು. ಆದರೆ ಇವತ್ತು ತನ್ನಿಂತಾನೇ ಬರುವಂಥ ಆ ವ್ಯವಸ್ಥೆ ಎಲ್ಲೋ ಮಾಸಿ ಹೋಗಿದೆ. ಅಂದರೆ ಕೇಳುವವರ ಸಂಖ್ಯೆ ಜಾಸ್ತಿ ಆದ ಕಾರಣ ಒತ್ತಡಕ್ಕೆ ಮಣಿದು ಯಾರ್ಯಾರಿಗೋ ಕೊಡ್ತಾ ಇದ್ದಾರೆ. ಅಂದರೆ ಈ ಬಾರಿ ಮಾತ್ರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಕೇಳಿಕೊಂಡು ಬಂದವರಿಗೆ ಕೊಡುವುದಿಲ್ಲ, ನಾವು ಹುಡುಕಿಕೊಂಡು ಯಾರು ಅಂತ ನೋಡಿಕೊಂಡು ಕೊಡ್ತೇವೆ. ಅದು ಎಷ್ಟರ ಮಟ್ಟಿಗೆ ಫಲಪ್ರದವಾಗ್ತದೆ ಗೊತ್ತಿಲ್ಲ. ಅಂತೂ ನನಗೆ ತಿಳಿದ ಮಟ್ಟಿಗೆ ವಿದ್ಯಾಧರ ಶೆಟ್ಟಿಯವರಿಗೆ ಕೇಳಿಕೊಳ್ಳದೆ ಹುಡುಕಿಕೊಂಡು ಬಂದಂಥ ಈ ಪ್ರಶಸ್ತಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ರಾಜ್ಯ ಮಟ್ಟಕ್ಕೆ ಹೋಗಿ ರಾಷ್ಟ್ರ ಮಟ್ಟಕ್ಕೆ ಹೋಗುವಂತಾಗಲು ಆ ಭಗವಂತ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ನಿಮಗೆ ಶುಭವಾಗಲಿ. ಈಗಾಗಲೇ ಇಸ್ಮಾಯಿಲ್ ಹೇಳಿದಾಕೆ ನಾವು ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಉರುಸಲ್ಲಿ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೇವೆ. ಈ ಬಾರಿ ಕೂಡ ನಮ್ಮ ಯೋಚನೆ ಅದಿದೆ. ಆದರೆ ಅಲ್ಲಿ ಕೂಡ ಆಗುವಂಥ ಸಮಸ್ಯೆಯನ್ನು ನಾನು ಇವತ್ತೇ ತೆರೆದಿರ್ತೇನೆ. 10 ಜನ ಇರುವಂಥ ಜಾಗದಲ್ಲಿ 10 ವಿಭಿನ್ನ ಮಾತುಗಳು ಬಂದು ಆ ಚರ್ಚೆಯಲ್ಲಿ ಯಾರಿಗೂ ಸಲ್ಲುವಂಥದ್ದು ಯಾರಿಗೂ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಹಾಗಾಗಿ ಬಹಳ ಜಾಗೃತೆಯಿಂದ ನೋಡಿಕೊಂಡು ಆ ವ್ಯವಸ್ಥೆಯನ್ನು ನಾವು ಈ ಉರುಸಿನ ಸಂದರ್ಭದಲ್ಲಿ ಮಾಡ್ತೇವೆ. ಆ ಪಟ್ಟಿಯಲ್ಲಿ ವಿದ್ಯಾಧರ ಶೆಟ್ಟಿಯವರ ಹೆಸರು ಕೂಡ ಇದೆ ಅಂತ ಹೇಳುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಕ್ಕೆ ಕಿಟ್ಟಿಯ ಪ್ರಶಸ್ತಿ ಉಲ್ಲಾಲ ಭಾಗത്തിൽ ಒಳ್ಳೆ ಎಲ್ಲಾ ಪತ್ರಕರ್ತಮಾರ್ಗು ಕಿಟ್ಟಿಯ ಗೌರವ ಆಯಿರುಂಟು ಹೊಸಕುರಲ್ ತಲೆಮುಪ್ಪ ವಿದ್ಯಾಧರ್ ಶೆಟ್ಟಿ ಜೊಂಟು. ಹೊಸಕುರಲ್ ಸುದ್ದಿವಾಹಿನಿ ಆರಂಭ ಮಾಡುವಾಗ ಅದು ಒಬ್ಬನದ್ದು, ಈಗ ಸಮಾಜದ್ದು ಎನ್ನುವಂತಹ ಮಾತನ್ನು ಯಾವಾಗಲೂ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಪ್ರತೀಕವಾಗಿ ಈ ಸಲ ಬಂದಂತಹ ಜಿಲ್ಲಾ ರಾಜ್ಯೋತ್ಸವ ಅದು ಉಳ್ಳಾಲದ ಜನತೆಗೆ ಸಂದ ಗೌರವ, ಉಳ್ಳಾಲದ ಪತ್ರಕರ್ತರಿಗೆ ಸಂದ ಗೌರವ ಅಂತ ನಾನು ಯಾವತ್ತೂ ಹೇಳ್ತಾ ಇದ್ದೇನೆ. ಹಾಗೆ ಅದು ನನ್ನೊಟ್ಟಿಗೆ ನನ್ನ ಬೆನ್ನಿಗೆ ಬೆನ್ನಾಗಿ ನಿಂತು ದುಡಿದವರ ಪರಿಶ್ರಮದ ಫಲ ಅಂತ ಹೇಳಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೆಮ್ಮೆ ಪಡ್ತೇನೆ. ನನಗಿಂತ ಹೆಚ್ಚಾಗಿ ಸಂಸ್ಥೆಗಾಗಿ ದುಡಿಯುವವರು ನನ್ನ ಎದುರಲ್ಲಿದ್ದಾರೆ, ನನ್ನ ಬಳಗದಲ್ಲಿದ್ದಾರೆ. ಅವರನ್ನೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ, ಅವರಿಗೆಲ್ಲರಿಗೂ ಗೌರವ ಸಲ್ಲಿಸ್ತಾ ಇದ್ದೇನೆ. ಟಿಪ್ಪು ಸುಲ್ತಾನ್ ಮಹಾವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಶ್ರೀಯುತ ಇಸ್ಮಾಯಿಲ್ ಶಾಫಿಯವರು ಅವರ ಸಮಾಜ ಸೇವೆಯ ಕಾರ್ಯಕ್ರಮದಲ್ಲಿ ಈ ಹಿಂದೆಯೂ ನನ್ನನ್ನೊಮ್ಮೆ ಕ್ಲಿಕ್ ಸಭಾಂಗಣದಲ್ಲಿ ಕರೆದು ಆ ಸಂದರ್ಭದಲ್ಲಿಯೂ ಗೌರವಿಸಿದರು. ಅದು ಈಗಲೂ ನನಗೆ ನೆನಪಿದೆ. ನಾನೇನು ಸಾಧನೆ ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದಿಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ. ವೃತ್ತಿಯಲ್ಲಿ ಪತ್ರಕರ್ತನಾಗಿ ಕಳೆದ 32-33 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆ ಒಂದು ಪಯಣದಲ್ಲಿ ಹೊಸಕುರಲ್ 19 ವರ್ಷಗಳಿಂದ ಅದು ಎಲ್ಲರ ಸಹಕಾರದಿಂದ ಬೆಳೆದಿದೆ. ಖಂಡಿತವಾಗಿಯೂ ಒಬ್ಬನ ಪರಿಶ್ರಮ ಇದರಲ್ಲಿ ಇದೆ ಅಂತ ಹೇಳಿದರೆ ಅದು ಹೆಚ್ಚುಗಾರಿಕೆ ಆದೀತು. ಇದರಲ್ಲಿ ನನ್ನನ್ನು ಬೆಳೆಸಿದಂತಹ ನನ್ನ ಅಭಿಮಾನಿಗಳು ಇದ್ದಾರೆ, ಉಳ್ಳಾಲದ ಮಹಾಜನತೆ ಇದೆ. ನನ್ನನ್ನು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೊಸಕುರಲ್ ಬೇಕು ಎನ್ನುವ ಮೂಲಕ ಕರೆದು ಬೆಳೆಸಿದಂತಹ ಎಲ್ಲ ಜನತೆ ಇದ್ದಾರೆ. ಇದೆಲ್ಲರೂ ಅವರಿಗೆ ಸಂದಂತಹ ಗೌರವ. ಆದರೂ ನನ್ನ ಮೇಲೆ ಗೌರವವಿಟ್ಟು ಇಸ್ಮಾಯಿಲ್ ಶಾಫಿಯವರು ಈ ಸಂದರ್ಭದಲ್ಲಿ ಅವರ ಮನೆಯ ಕಾರ್ಯಕ್ರಮದಲ್ಲಿ ಗೌರವಿಸಬೇಕು ಅನ್ನುವಂತಹ ಯೋಚನೆ ಇತ್ತು. ಆದರೂ ಈಗ ಅದು ಹಿಂದಕ್ಕೆ ಹೋಗಿದೆ. ಅದು ಆದಷ್ಟು ಬೇಗ ಆಗಲಿ, ಯಾಕೆಂದರೆ ಅವರು ಕಟ್ಟಿಕೊಡುವುದು ಮನೆ ಇನ್ನೊಬ್ಬರಿಗೆ. ಅವರೆಲ್ಲರ ಅಭಿಮಾನ ಅದು ನನ್ನ ಮೇಲಲ್ಲ, ನನ್ನ ಹೊಸಕುರಲ್ನ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ, ಹೊಸಕುರಲ್ ನಿರಂತರವಾಗಿ ಇರಬೇಕು, ವ್ಯಕ್ತಿ ಯಾವಾಗಲೂ ಶಾಶ್ವತ ಅಲ್ಲ, ಆದರೆ ಸಂಸ್ಥೆ ಅದು ಶಾಶ್ವತವಾಗಿರಬೇಕು ಅಂತ ಹೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆಯವರಿಗೆ ಮತ್ತೊಮ್ಮೆ ನಾನು ತಲೆಬಾಗಿ ವಂದಿಸ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದೆಲ್ಲ ಉಳ್ಳಾಲದ ಜನತೆಗೆ, ಉಳ್ಳಾಲದ ಪತ್ರಕರ್ತರಿಗೆ ಸಂದ ಗೌರವ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ನಮಸ್ಕಾರ.
ಅಬ್ಬಕ್ಕ ಉತ್ಸವ ಕಮಿಟಿಯ ತರಫ್ಲು ಇದೇ ತಿಂಗಳು 21 ನಡಕ್ರೆ ವೀರರಾಣಿ ಅಬ್ಬಕ್ಕ ಜಲ್ಸಗ್ ಉಳ್ಳಾಲ್ತಲ್ ತೊಡಕತ್ತೆ ಲೇಸ್ ನಡ್ನತು. ಉಳ್ಳಾಲ್ತೆ ವೀರರಾಣಿ ಅಬ್ಬಕ್ಕ ಉತ್ಸವത്തെ തുടക്കത്തെ ലേസ് ഉള്ളാലത്തിൽ നടന്നു. ഉള്ളാല വീരറാണി അബ്ബക്ക ഉത്സവ കമ്മിറ്റിയുടെ നേതൃത്വത്തിൽ കർണാടക തുളു സാഹിത്യ അക്കാദമിയുടെ സഹായത്തിൽ ഇതേ തിങ്കളുടെ 21ನೇ ತಾರೀಕಿಗೆ ಉಳ್ಳಾಲ ನಗರಸಭೆಯ ಮುಟ್ಟವಲ್ಲೇ ಮಹಾತ್ಮಾಗಾಂಧಿ ಮೇಲ್ತೆನೆಲ್ നടക്കുന്നതായി ಅಬ್ಬಕ್ಕ ಉತ್ಸವത്തെ തുടക്കത്തെ ಲೇಸ್ಗೆ ತುಳು ಸಾಹಿತ್ಯ ಅಕಾಡೆಮಿಯ ತಲೆಮೂಪ ದಯಾನಂದ್ ಕತ್ತಲ್ ಸರ್ ಚಾಲನೆ ಕೊಡುತ್ತದೆ. അതിനെ പിന്നെ മുണ്ടിയായാൽ ഉള്ളാലത്തെ അബ്ബക്കറാണി ഭാരതത്തെ സ്വാതന്ത്ര്യത്തെ പോരാട്ടത്തിൽ ഇഞ്ഞ് സുറുത്തി പെണ്ണിങ്ങായിട്ട് അയ്മരെ പിറാക്കരെ പോരാട്ടത്തെ വിഷയ ಇಂಡತ್ತೆ ಪಿನ್ನೆ ಮುನ್ನಲ್ತೆ ಆಲ್ಮಾರ್ಗು ತೆರಿಪಾಟಗು ಬೆನ್ಮಾಯ್ತು ನಡಕರೆ ಉತ್ಸವ ಚಂದത്തിൽ ನಡ್ಕೊಂಡು ಚಂತು ಇನ್ನು ನಿಕುಲು ಪೂರ ಸೇರ್ದು ಮಲ್ಪುನ ಕಾರ್ಯಕ್ರಮ ಅಂದಲ್ಲ ತುಳು ಸಾಹಿತ್ಯ ಅಕಾಡೆಮಿ ಸಹಕಾರ ಕೊರ್ಪುಣಲ್ಲ ಅವು ಕರ್ನಾಟಕ ಸರ್ಕಾರದ ಸಂಸ್ಥೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪನ್ಪನವು ಕರ್ನಾಟಕ ಸರ್ಕಾರದ ಸಂಸ್ಥೆ. ಅವು ನಂಗೆ ದೇವರಿತ್ತಿ ಲೆಕ್ಕ ಸರ್ಕಾರ ಪನ್ಪನವು ದೇವರಿತ್ತಿ ಲೆಕ್ಕ ಅಂಚಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಒಂದು ನಿರಲಿಡು ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವ ಇನಿ ಅಬ್ಬಕ್ಕ ಉತ್ಸವ ಕಾರ್ಯಕ್ರಮ 2021ನೇ ವರ್ಷಡು 25ನೇ ವರ್ಷದ ಸಂಭ್ರಮಾಚರಣೆಗೆ ನಮ್ಮ ಮುಹೂರ್ತ ಉದಿತ. ಕಲ್ಯಾಣಪ್ಪೆ ನಮ್ಮ ಕೊಡಗುದ ಕಲ್ಯಾಣಪ್ಪೆ ಬನ್ನಗ ಬ್ರಿಟಿಷರ್ ದಾದ ಮಲ್ತೇರಿಕೆ ಅನ್ನಗ ನಿಕ್ಕುಲು ನನ್ನ ಮಿತ್ತದು ಕಪ್ಪ ಅದು ಕೊರಡಾಯಿನಿ ಟ್ಯಾಕ್ಸ್ ಕಟ್ಟೊಡಾಯಿನಿ ದವಸ ಧಾನ್ಯತ್ತು ನಿಕ್ಕುಲು ಕಾಸು ಕೊರಡು ನಿಕುಲು ಧಾನ್ಯ ಕೊರ್ಪಿನತ್ತ ನಾಣ್ಯ ಕೊರಡೊಂದು ಕಾನೂನು ಮಲ್ಪನಾಗ ನನ್ನ ನಾಣ್ಯ ಪಂಡದ ನಮ್ಮ ಭೂಮಿನ ದೋಚುವೇರಿ ಪಂಡದ ಆಯ್ನ ಸಂದರ್ಭಡು ಅಕುಲು ದಂಗೆ ಪಂಡದ ಲಕ್ಷ್ಯ ಅಕುಲು ದಂಗೆ ಬಂದ್ಪೇರು ನಮ್ಮ ಸ್ವಾತಂತ್ರ್ಯ ಹೋರಾಟ ಲಕ್ಷ್ಮಪ್ಪ ಬಂಗರಸ ಹುಲಿಕುಂತ ನಂಜಯ್ಯ ಅತ್ತಂಡ ಕಲ್ಯಾಣಪ್ಪ ಮುಗಲ್ ಪೂರ ಸೇರ್ದು ನಮ್ಮ ಹೋರಾಟ ದುಂಬತ್ತ ನಾವು ಎಲ್ಲಂಜಿನವಾಗಿನ ಭಾರಿ ಪೊಲ್ಲುಡು ನಿಖಿಲ ದುರ್ದೀಪ ಚುಟುಕುಡು ಬಂದ್ಕೊಂಡ ನಮ್ಮ ಇತ್ಯದ ಕುಡ್ಲದ DC ಕಚೇರಿದ ಮಿತ್ತಿತ್ತಿನ ಬ್ರಿಟಿಷ್ ಬಾವುಟನ್ನು ಜಪುಡಾದು ಒತ್ತಾದು 13 ದಿನ ಸ್ವಾತಂತ್ರ್ಯಾಚರಣೆ ನಮ್ಮ ತುಳುವ ನೆಲದ ಮಲ್ತದ ಈ ನೆನಪುಲ ನಮ್ಮ ಡಿಪ್ಪಡೆ ಬಣ್ಣದ ಬಂಡೊಂದು ಅಬ್ಬಕ್ಕ ಉತ್ಸವ ಕಮಿಟಿ ಗೌರವ ಅಧ್ಯಕ್ಷ ಕೆ ಜಯರಾಮ್ ಶೆಟ್ಟಿ ಮುಂಡಿತ್ತು ನಂಗಲೆ ಕಮಿಟಿ ಕಲ್ನಿ 25 ವರ್ಷത്തിൽ ಉತ್ಸವ ನಡಪಾಟಿಯಂಡು ಬಂದು ಚೊಂತು ತುಳು ಸಾಹಿತ್ಯ ಅಕಾಡೆಮಿಗಳು ಉಳ್ಳಾಲೋಡು ಅವನಿ ಕೋಮು ಸೌಹಾರ್ದತೆ ಬರೋಡು ನಾಡ ದರ್ಗಾದ ಅಧ್ಯಕ್ಷರೆಲ್ಲ ಬೋಡು ಸೈನ್ಸ್ ಸೆಬೆಸ್ಟಿಯನ್ ಸರ್ತಿದ ಧರ್ಮಗುರುಕುಲ ಬೋಡು ನಿಗಳು ಉತ್ಸವ ಸಮಿತಿ ಒಟ್ಟಿಗೆ ಇತ್ತಂಡ ಜನಕ್ಕುಲೆಗೆ ನಮ್ಮ ಮಾತ ಒಟ್ಟಿಗೆ ಆ ಉದ್ದೇಶಕ್ಕೋಸ್ಕರ ತುಳು ಸಾಹಿತ್ಯ ಅಕಾಡೆಮಿದ ನೇತೃತ್ವದ ವ್ಯವಸ್ಥೆ ಈ ವರ್ಷ ಮೂಲ ಹಬ್ಬಕ್ಕನ 25ನೇ ವರ್ಷದ ಉತ್ಸವವನ್ನು ಆಚರಣೆ ಮಂತೊಂದಿಲ್ಲ ಖಂಡಿತ ವೈಭವೋಪೇತ ರೀತಿಯಲ್ಲಿ ಹಾಕೊಂಡು ಐವತ್ತು ಮಲ್ಲ ಮೆರವಣಿಗೆ ಬರ್ಕೊಂಡು ಮೂಳುಂದೇ ಈ ಸ್ಟೇಜಿನಗಳು ವಿವಿಧ ಧಾರ್ಮಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೆ ಈ ಉತ್ಸವ ಆಚರಣೆ ಬರೋದ್ರಿಂದ ಮಾತು ಎದುರು ಏನು ಸಾರ್ವಜನಿಕರಿದ್ದೀರಿ ಹಬ್ಬಕ್ಕ ಉತ್ಸವ ಸಮಿತಿದ ಎಂಗ್ಲ ಸದಸ್ಯರನ್ನಕ್ಕೂ ಪುನಃ ಮಾತೇರಲ್ಲ ಪಿದಾಯದಕ್ಕಳು ನಾಳಿದ್ದೀರಿ ಒಂಜಿ ಹತ್ರ ಇತ್ತೆ ಎಂಗ್ಲೊಟ್ಟಿಗೆ ಭಾಗವಹಿಸಿದ ಇತ್ತಿನ ನಾವು ಮಾತಾರಪ್ಪ ಕೂಡ್ದು ಹಬ್ಬಕ್ಕ ಉತ್ಸವವನ್ನು ವೈಭವೀಕರಿಸುವ ದೃಷ್ಟಿಯಲ್ಲಿ ನಾಡದ ಜನಗಳಿಗೆ ಒಂಜಿ ಎಡ್ಡೆ ಸಂದೇಶ ಕೊರ್ಕ ಉಳ್ಳಾಲ ಹಜರತ್ ಸೈಯದ್ ಮದನಿ ದರ್ಗತ್ತೆ ತಲೆಮೂಪ ಅಬ್ದುಲ್ ರಶೀದ್ ಹಾಜಿ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ದೇವಸ್ಥಾನತೆ ಪೂಜಾರಿ ಮಂಜಪ್ಪ ಕಾರ್ನವರ್ ಅಬ್ಬಕ್ಕ ಉತ್ಸವ ಕಮಿಟಿರೆ ಸದಾನಂದ ಬಂಗೇರ ಖಜಾಂಜಿ ಆನಂದ ಕೆ ಅಸೈಗೋಳಿ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯಮಾರೇ ನರೇಂದ್ರ ಕೆರೆಕಾಡ್ ಚೇತನ್ ಪೂಜಾರಿ ಅಬ್ಬಕ್ಕ ಉತ್ಸವ ಕಮಿಟಿರೆ ಸದಸ್ಯಮಾರೇ ಹೈದರ್ ಪರ್ತಿಬಾಡಿ ಕೃಷ್ಣಪ್ಪ ಸಾಲ್ಯನ್ ಇಂಗಂತೆ ಬಿರ್ಂದರು ಮೇಲ್ತನೆಲಿಂದರು ರತ್ನಾವತಿ ಬೈಕಾಡಿ ಪಡಚವನ್ಗು ಸ್ತುತಿಸಿತ್ತು ಅಬ್ಬಕ್ಕ ಉತ್ಸವ ಕಮಿಟಿರೆ ತಲೆಮೂಪ ದಿನಕರ್ ಉಳ್ಳಾಲ್ ಬಿರುಂದರ್ಗ್ ಮರ್ಹಬ ಚೊಂತು KMK ಮಂಜನಾಡಿ ಬಿರುಂದರ್ಗ್ ನನ್ನಿ ಚೊಂತು ಧನಲಕ್ಷ್ಮಿ ಗಟ್ಟಿ ಲೇಸ್ ನಡಪಾಟಿತ್ತು. ಟಿಪ್ಪು ಸುಲ್ತಾನ್ ಅಭಿಮಾನಿ ಮಾರೆ ವೇದಿಕೆಯ ತರಫ್ಲು ಹಜರತ್ ಟಿಪ್ಪು ಸುಲ್ತಾನ್ ರೇ 270 ಪೆತ್ತೆನಾಲ್ಲೆ ಕೊಂಡಾಡ್ರೆ ಲೇಸ್ ಬಬ್ಬು ಕಟ್ಟೆಲ್ ನಡ್ನತ್ತು. ಟಿಪ್ಪು ಸುಲ್ತಾನ್ ಅಭಿಮಾನಿ ಮಾರೆ ವೇದಿಕೆಯ ತರಫ್ಲು ಹಜರತ್ ಟಿಪ್ಪು ಸುಲ್ತಾನ್ ರೇ 270 ಪೆತ್ತೆನಾಲ್ರೆ ಕೊಂಡಾಡ್ರೆ ಲೇಸ್ ಬಬ್ಬು ಕಟ್ಟೆಲ್ ನಡ್ನತ್ತು. ಶಾಸಕ UT ಖಾದರ್ ಲೇಸ್ಗೆ ಚಾಲನೆ ಕೊಟ್ಟು ಮುಂಡಿತ್ತು. ಮುನ್ನಲ್ತೆ ಮಕ್ಕಗೂ ಟಿಪ್ಪು ಸುಲ್ತಾನ್ ರೇ ಇತಿಹಾಸ ತೆರಿಪಾಟ ಜವಾಬ್ದಾರಿಕೆ ಉಂಡು ಎಂದ್ರೆ ಚೊಂದೆಂಗುಂ ಇತಿಹಾಸತ್ತೆ ಇಲ್ಲಾಂಟ ಹಾಕೋಗು ಸಾಧ್ಯ ಇಲ್ಲ. ಎತ್ತರ ಇತಿಹಾಸ ತಿರಿಕಗು ನೋಕೆಂಗುಂ ಭಾರತ ಮಾತ್ರ ಅಲ್ಲಾಂಟು ಇಂಗ್ಲೆಂಡ್ ಬೋಲ್ತೆ ಪರ್ತೆ ದೇಶತ್ತಲು ಉಳ್ಳದಾಯೆ ಟಿಪ್ಪು ಸುಲ್ತಾನ್ ರೇ ದಾಖರೆ ಇಲ್ಲಾಂಟ ಹಾಕೋಗು ಆರುಗುಂ ಸಾಧ್ಯ ಇಲ್ಲ. ಟಿಪ್ಪುರೆ ಕೊಂಡುತ್ತು ಆರುಗುಂ ತೊಂದರೆ ಆಯ್ತಿಲ್ಲ. ಅಯಾಲ್ಗೆ ಭಾರತ ದೇಶത്തെ ಮೇಲು ಚಮ್ಮೆ ಪಿರ್ಸ ಇಂತು അങ്ങനെ ഇതിൽ ദേശത്ത് എതിരായിട്ട് നിന്നോണ്ടിൻ്റെ ആൾമാർക്ക്
ಶಿಕ್ಷೆ ಕೊಡ್ತೊಂಡಿಂಟು ಕಾದಾರ್ಚೊಂತು. ಯಾವುದು ಎಷ್ಟೇ ಏನೇ ಹೇಳಿದರೂ ಕೂಡ ಇತಿಹಾಸವನ್ನು ಸುಳ್ಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಇತಿಹಾಸ ಸತ್ಯವಾಗಿಯೇ ಇರ್ತದೆ. ಇತಿಹಾಸದ ಪುಸ್ತಕದಲ್ಲಿ ಬರೆದದನ್ನು ಸುಳ್ಳು ಮಾಡಲಿಕ್ಕೆ ಯಾರು ಸಾಧ್ಯ ಉಂಟಾ? ನೀವು ಬೆಂಗಳೂರಿನ ದೇವನಹಳ್ಳಿಯಿಂದ ಮುಖಾಂತರ ಬರುವಾಗ ಸುಂದರವಾದ ಕೋಟೆ ಯಾರ್ದಂತ ಭವಿಷ್ಯದ ಎಷ್ಟೇ ವರ್ಷದ ನಂತರ ಕೂಡ ಮಕ್ಕಳಲ್ಲಿ ಯಾರಾದರೂ ಕೇಳಿದರೆ ಅದು ಟಿಪ್ಪು ಸುಲ್ತಾನ್ ಹೈದರಾಲಿ ಕಟ್ಟಿದಂತೆ ಕೂಡ ಎಲ್ಲರೂ ಕೂಡ ತೋರಿಸಲೇಬೇಕು. ಇವತ್ತು ನಮ್ಮ ರಾಜ್ಯದ ಬೇರೆ ಬೇರೆ ನಮ್ಮ ಲಾಲ್ಬಾಗ್ ಇರಲಿ, ಬೇರೆ ಬೇರೆ ವಿಚಾರ ಇರಲಿ, ಅಥವಾ ಬೇರೆ ಬೇರೆ ನಮ್ಮ ಬೆಂಗಳೂರು ಮತ್ತು ಮೈಸೂರಿನ ಅರಮನೆ ಯಾವುದಂತ ಕೇಳಿದರೆ ಅದರಲ್ಲಿ ಉತ್ತರ ಬರಲೇಬೇಕು. ಅದು ಎಲ್ಲ ರಾಜ್ಯಕ್ಕಿಂತಲೂ ಟಿಪ್ಪು ಸುಲ್ತಾನ್ ವಿಭಿನ್ನವಾಗಿ ಯಾಕೆ ಅಂತ ಹೇಳಿದರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿಕೊಂಡು ಬಹುಶಃ ಅಲ್ಲಿ ಸೋತಂತ ಸಂದರ್ಭದಲ್ಲಿ ಆ ಪಣಕ್ಕೆ ಬಹುಶಃ ಇವತ್ತು ಮಾರ್ಗೇಜ್ ಮಾಡಲಿಕ್ಕೆ ದುಡ್ಡಿಲ್ಲದಂಥ ಸಂದರ್ಭದಲ್ಲಿ ತನ್ನ ಸ್ವಂತ ಮಕ್ಕಳನ್ನೇ ಅಡವಿಟ್ಟುಕೊಂಡು ಆ ರಾಜ್ಯವನ್ನು ಬಿಡುಗಡೆ ಮಾಡಿಸೋ ಕೀರ್ತಿ ಯಾರಿಗೆ ಅದಿದ್ದರೆ ಅದು ಟಿಪ್ಪು ಸುಲ್ತಾನ್, ಬೇರೆ ಯಾರಿಗೂ ಇರಲಿಲ್ಲ. ತನ್ನ ಸ್ವಂತ ಮಕ್ಕಳನ್ನು ಅಲ್ಲಿ ಅಡವಿಟ್ಟ ಸುಳ್ಳಂತ ಯಾರಿಗೂ ಕೂಡ ಸಾಧ್ಯವಿಲ್ಲ. ಯಾಕೆ ಅದು ಇಲ್ಲಿ ಅಲ್ಲ, ಇಂಗ್ಲೆಂಡ್ನ ಮ್ಯೂಸಿಯಮಲ್ಲಿ ಇವತ್ತು ಬರೆದಂಥ ಕತೆ ಅಲ್ಲಿದೆ ಇದರಲ್ಲಿ. ಸೊ ಟಿಪ್ಪು ಸುಲ್ತಾನ್ನ ವಿಚಾರಗಳು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ನೀವು ಇಂಗ್ಲೆಂಡ್ನಲ್ಲಿ ಹೋದರೂ ಕೂಡ ಇಲ್ಲಿ ಬಹುಶಃ ಬೇರೆ ಬೇರೆ ಶಕ್ತಿಗಳು ಏನೆಲ್ಲ ಸುಳ್ಳಾರೋಪ ಮಾಡ್ಬೋದು, ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ಬೋದು. ಅಲ್ಲಿ ಇಂಗ್ಲೆಂಡ್ನ ಮ್ಯೂಸಿಯಮ್ಗೆ ಮರೆಮಾಚಲಿಕ್ಕೆ ಯಾರಿಗಾದರೂ ಸಾಧ್ಯ ಉಂಟಾ? ಯಾರಿಗೂ ಕೂಡ ಸಾಧ್ಯವೇ ಇಲ್ಲ. ಮೇಲ್ತೇಂದ್ರ ಅಧ್ಯಕ್ಷತೆ ವಹಿಸಿ ಟಿಪ್ಪು ಸುಲ್ತಾನ್ ಅಭಿಮಾನಿ ಮಾರ್ಯ ವೇದಿಕೆ ಜಿಲ್ಲೆ ತಲೆಮೂಪ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಮುಂದಿತ್ತು. ಇನ್ನು ನಗಲೆ ಸಮುದಾಯത്തെ ഉൾഗത്തുലുള്ള വിഷയത്തിൽ ആലോചന ആക്കരുത് ബുട്ടുത്തു എന്നിവർ സമുദായത്തൊಟ್ಟಿಗೆ പെണങ്ങರೆ ವಿಷಯത്തിൽ ಆಲೋಚನೆ ಹಾಕಿಕೊಂಡು ಇದು ಜಂಡು ಸಮುದಾಯದ ನಡುಲು ಗಲಾಟೆ ತಿರುವಾಕಿಕೊಟ್ಟುಂಡು ಅಂತ ಚಂತು. ನಾನು ಒಬ್ಬ ಸ್ವಾತಂತ್ರ್ಯ ಸೇನಾನಿ, ದೇಶಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಯೋಧರ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷನಾಗಿ ಸಮಾಜದಲ್ಲಿ ಜನರಿಗೆ ಬೇಕಾದ ಬೇಕು ಬೇಡಗಳನ್ನು ನನ್ನಿಂದ ಆಗುವ ಕೆಲಸಗಳನ್ನು ಮಾಡಿ ನಮ್ಮ ಸಂಘಟನೆಯಲ್ಲಿ ಬಡವರಿಗೆ ನಿರ್ಗತರಿಗೆ ಮನೆ ಕಟ್ಟಿಕೊಟ್ಟು, ಅದೇ ರೀತಿ ಊಟಕ್ಕೆ ಇಲ್ಲದವರಿಗೆ ಕಿಟ್ಟುಗಳನ್ನು ಕೊಟ್ಟು, ಕೊರೋನಾ ಸಂದರ್ಭದಲ್ಲಿ ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ನಾವು ಸೇರಿ ಸರಿಸುಮಾರು 500 ಕಿಟ್ಟುಗಳನ್ನು ಕೂಡ ಕೊಟ್ಟಿದ್ದೇವೆ. ಯಾರು ಅಲ್ಲ, ನನ್ನ ಈ ದೇಶದ ಪ್ರಜೆ, ಈ ದೇಶದ ಎಲ್ಲ ಪ್ರಜೆಗಳನ್ನು ಪ್ರೀತಿಸುವ ಒಬ್ಬ ನಾನು ಪ್ರಜೆಯಾಗಿದ್ದೇನೆ. ಅದೇ ರೀತಿ ಈ ದೇಶಕ್ಕಾಗಿ ಏನಾದರೂ ಚಿಕ್ಕ ಕೊಡುಗೆ ಕೊಡಬೇಕೆಂಬ ಒಂದು ಹಂಬಲದಿಂದ ಹಜರತ್ ಟಿಪ್ಪು ಸುಲ್ತಾನ್ರ ಸಂಘಟನೆಯಲ್ಲಿ ಗುರುತಿಸಿ ಸಮಾಜದ ಬಡವರಿಗಾಗಿ ನಿರ್ಗತರಿಗಾಗಿ ನನ್ನ ಚಿಕ್ಕ ಅಳಿಲು ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಹುಶಃ ನನಗೆ ಈ ದೇಶದಲ್ಲಿ ಈ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು, ಈ ಸಮಾಜವನ್ನು ನಾವು ಕಟ್ಟಬೇಕು, ಈ ದೇಶವನ್ನು ಕಟ್ಟಬೇಕು, ಈ ದೇಶದ ಜನತೆಗೆ ಸಂವಿಧಾನದಲ್ಲಿ ಇರುವಂಥ ಸವಲತ್ತುಗಳನ್ನು ತೆಗೆದುಕೊಡಬೇಕು. ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳು ಸಮಾಜಕ್ಕಾಗಿ, ಸಮುದಾಯಕ್ಕಾಗಿ ಅಥವಾ ಸಮಾಜದಲ್ಲಿ ನೊಂದವರಿಗೆ ಧ್ವನಿಯಾಗಿ ನಾವು ಬರಬೇಕು, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮೂಪ ಸದಸ್ಯ ಉಳ್ಳಾಲ್ ಉದ್ಯಮಿ UM ಹಸನಬ ಬಬುಗಟ್ಟೆ, ಉಳ್ಳಾಲ ನಗರಸಭೆ ಪಿರಾಕ್ರಿ ಸದಸ್ಯರಾಯೇ ಮುಸ್ತಫಾ ಅಬ್ದುಲ್ಲಾ, ಉಸ್ಮಾನ್ ಕಲ್ಲಾಪು, ಮೈಕಾಲ ತಾಲೂಕ್ ಪಂಚಾಯತ್ ಪಿರಾಕ್ರಿ ತಲೆಮೂಪ ಮೊಹಮ್ಮದ್ ಮೋನು ಮಲಾರ್, ಸಮಾಜ ಸೇವಕ ಇಬ್ರಾಹಿಂ ಕರೀಂ, 300 ಗ್ರಾಮ ಪಂಚಾಯತ್ ತಲೆಮೂಪ ವಿಲ್ಫ್ರೆಡ್ ಡಿಸೋಜಾ, ಟಿಪ್ಪು ಸುಲ್ತಾನ್ ಅಭಿಮಾನಿಮಾರ್ರೆ ವೇದಿಕೆ ಜಂಡಾಮತ್ತೆ ತಲೆಮೂಪ ವಿಷ್ಣು ಭಟ್, ಪ್ರಧಾನ ಕಾರ್ಯದರ್ಶಿ ನಜೀರ್ ಬಾರ್ಲಿ, ಮುನೀರ್ ಹಸೈಗೋಳಿ, ಅಬ್ದುಲ್ ಅಜೀಜ್ ಕುಣಚ್ಚ ಇನ್ನರು, RK ಮದನಿ ಅಮ್ಮೆಂಬಳ, ಮರ್ಹಾಬ ಚೊಂತು, ಸಲಾಂ ಮದನಿ ಲೇಸ್ ನಡಪಾಟಿ. ಎಲ್ಲ ವರ್ಷ ನಡ್ಕರದಾಯೇ ಗೃಹ ರಕ್ಷಕ ದಳತೆ ನಾಲಾಚರಣೆ ಮೈಕಾಲ್ತೆ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆ ಗೃಹ ರಕ್ಷಕ ದಳತೆ ತರಫುಲು ಮೈಕಾಲ್ತೆ ಕಮಿಷನರ್ ಕಚೇರಿ ಮುಟ್ಟತ್ತಲು ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಗೃಹ ರಕ್ಷಕ ನಾಲಾಚರಣೆ ನಡೆಯಿತು. ಸುರುಕು ಗೃಹ ರಕ್ಷಕ ಮಾರೆ ಪಥ ಸಂಚಲನ ನಡೆಯಿತು. ಅಂಜಿ ತುಗುಡರೆ ಪಥ ಸಂಚಲನ ನಡೆನೆ ಬಿನ್ನೆ ಒಸಿಯತ್ತು ಚೊಲ್ಲುರೆ ಲೇಸ್ ನಡೆಯಿತು.
ജില്ലരെ പോലീസ് അധികാരി സോനാവണെ ഋഷികേശ് മുണ്ടിത്ത് ജില്ല പിന്നെ രാജ്യത്തിൽ കാനൂನು ಒಲಿಕೋಗು ಗೃಹರಕ್ಷಕಮಾರೆ ಕೊಡುಗೆ ಚೆಮ್ಮೆ ಉಂಡು ಕಾಕಿ ಚಟ್ಟೆ ತಡಿ ಕಿಟ್ಟೆ ಸಾರ್ತಿಗು ಶಿಸ್ತು ಚೊಲ್ರದು ಅದ್ರೆ ಹಾಲ್ಗು ಬಂಡು ಪೊಲೀಸರೊಟ್ಟಿಗೂ ಗೃಹರಕ್ಷಕಮಾರು ಕುಂಜಿಗು ಕುಂಜಿ ಕೊಡ್ತಿತ್ತು ಮುನ್ನಾಲ್ ಪಾಯಿಂಟ್ ಉಲ್ಲಾರು ಹಿಂಗಂತೆ ಪಿರ್ಸಪಾಡಿ ಎಪ್ಪೋಲು ಇಕ್ಕೋನು ಉಂಟು ಚೊಂತು. ಹೋಮ್ಗಾರ್ಡ್ ಅವರ ಕಾಂಟ್ರಿಬ್ಯೂಷನ್ ನಮ್ಮ ಬೇರೆ ಬೇರೆ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಫೈರ್ ಸರ್ವಿಸಸ್ ಆಗಲಿ, ಬೇರೆ ಬೇರೆ ಇಲಾಖೆ ಆಗಲಿ, ಎಲ್ಲದರಲ್ಲಿ ಒಂದು ಸೆನ್ಸ್ ಆಫ್ ಡಿಸಿಪ್ಲಿನ್ ಜೊತೆ ನೀವು ಇವತ್ತು ಪರೇಡ್ ಮಾಡ್ತಾ ಇದ್ದೀರಿ. ನಾವು ಪರೇಡ್ ವೀಕ್ಷಣೆ ಮಾಡಿದ್ದೀನಿ, ನೋಡಿದ್ದೀನಿ. ತುಂಬಾ ಅಚ್ಚುಕಟ್ಟಾಗಿ ಪರೇಡ್ ಆಗಿದೆ, ಅಭಿನಂದನೆಗಳು. ಮತ್ತೆ ಹೋಮ್ಗಾರ್ಡ್ ಹೇಳಿದ್ರೆ ಒಂದು ಯೂನಿಫಾರ್ಮ್ ಹಾಕಿದ ನಂತರ ಒಂದೇ ರೀತಿಯ ಶಿಸ್ತು ಅದು ಆಟೋಮೆಟಿಕ್ ಬರುತ್ತೆ. ಸೊ ಆ ಶಿಸ್ತಿನಿಂದ ನೀವು ಸಲ್ಲಿಸಿದ ಸೇವೆಯನ್ನು ಬೇರೆ ಬೇರೆ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತೆ ಡಿಸಾಸ್ಟರ್ ಆಗಲಿ, ಪೊಲೀಸಿಂಗ್ ವರ್ಕ್ ಆಗಲಿ, ನಮ್ಮ ಪೊಲೀಸರಿಗಿಂತ ಕಡಿಮೆ ಕೆಲಸ ಮಾಡಲ್ಲ. ಕರೆಕ್ಟ್ ಆಗಿ ಅವರ್ ಶೋಲ್ಡರ್ ಟು ಶೋಲ್ಡರ್ ಅದೇ ರೀತಿ ಕೆಲಸ ಮಾಡ್ತಾ ಬಂದಿದೆ. ಸೊ ಇಟ್ಸ್ ಎ ನ್ಯಾಷನಲ್ ಆರ್ಗನೈಸೇಷನ್. ಎಲ್ಲಾ ರಾಜ್ಯಗಳಲ್ಲಿ ಹೋಮ್ ಗಾರ್ಡ್ಸ್ ಇದ್ದಾರೆ. ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂತ ಅಲ್ಲ. ಸೊ ಇಟ್ಸ್ ಎ ನ್ಯಾಷನಲ್ ಆರ್ಗನೈಸೇಷನ್ ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಎಲ್ಲಾ ಕಡೆ ಈ ಸೇವೆಯನ್ನು ನಿಮ್ಮ ಸರ್ವಿಸ್ ಅನ್ನು ನೀವು ಸಲ್ಲಿಸ್ತಾ ಬಂದಿದ್ದೀರಿ. ಸೊ ಇವತ್ತಿನ 59th ರೈಸಿಂಗ್ ಡೇ ಈ ಸಲುವಾಗಿ ಮತ್ತೊಮ್ಮೆ ಇದೇ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸಹ ಸೇವೆ ಸಲ್ಲಿಸ್ತೀವಿ, ಸೇವಾ ಮನೋಭಾವದಿಂದ. ದಟ್ ಈಸ್ ಇಂಪಾರ್ಟೆಂಟ್. ಲೇಸಲು ಪುತ್ತೂರು ಗೃಹರಕ್ಷಕ ದಳತೆ ಅಧಿಕಾರಿ ಅಭಿಮನ್ಯು ರೈ, ಕಡಬತೆ ತೀರ್ಥೇಶ್, ಉಪ್ಪಿನಂಗಡಿರೆ ದಿನೇಶ್, പിന്നെ ഉള്ളാലത്തെ സുനിൽ ഇങ്ക് ചമ്മനർന്നിത്ത് മേൽത്തന്നെ തലമുപ്പയ ജില്ലരെ ഗൃഹരക്ഷക ദളത്തെ അധികാരി ഡാക്ടർ മുരളി മോഹൻ ചൂന്താർ മുണ്ടിത്ത് ಗೃಹರಕ್ಷಕಮಾರ್ ಚೊಂದೆಂಗ್ ದೇಶತೆ ಸೈನಿಕ ಇನ್ನೆ ಪೋಲೆ ನಂಗಲೆ ಸೇವೆರೆಯಿಂದ ಆಲ್ಮಾರು ಕೊಂಡಾಡ್ರಿದ್ ನೋಕೊಮುತ್ತು ಚಮ್ಮೆ ಖುಷಿ ಅವರು ಉಂಟು ಚೊಂತು. ನಮ್ಮ ಸ್ವಂತ ಸುಖ ದುಃಖಗಳನ್ನ ಮರೆತು 24/7 ಸಮಾಜದ ಮತ್ತು ಜನರ ಆಸ್ತಿಪಾಸ್ತಿ ರಕ್ಷಣೆಗೆ ನಿಷ್ಕಾಮ ಸೇವೆ ಸಲ್ಲಿಸುವಂತಹ ನಿಮ್ಮಂತಹ ಗೃಹರಕ್ಷಕರು ನಮ್ಮ ದೇಶದ ನಿಜವಾದ ಆಸ್ತಿ. ಮತ್ತು ನೀವೆಲ್ಲ ದೇಶದೊಳಗಿನ ಸೈನಿಕರು. ದೇಶವನ್ನ ರಕ್ಷಿಸುವಂತಹ ಹೊಣೆಗಾರಿಕೆ ನಿಮಗೆ ಇದೆ, ನಮಗೂ ಇದೆ. ಈ ದಿವಸ ನಾವು ನಮ್ಮನ್ನ ಪುನರಾಮರ್ಶಿಸಿಕೊಳ್ಳುವಂತಹ ದಿವಸ, ರೀಡೆಡಿಕೇಟ್ ಮಾಡಿಕೊಳ್ಳುವಂತಹ ದಿವಸ. ನಾವು ಏನು ಮಾಡಿದ್ದೇವೆ ದೇಶಕ್ಕಾಗಿ, ದೇಶ ನಮ್ಮಿಂದ ಏನು ನಿರೀಕ್ಷಿಸ್ತಾ ಇದೆ, ನಾವು ದೇಶಕ್ಕಾಗಿ ಇನ್ನೂ ಏನು ಮಾಡಬಹುದು ಅನ್ನೋದನ್ನ ನಾವು ವಿಮರ್ಶಿಸಿಕೊಂಡು ಮಗದೊಮ್ಮೆ ನಮ್ಮನ್ನ ದೇಶ ಸೇವೆಗೆ ನಾವು ಸಮರ್ಪಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತಿನ ದಿವಸ ಮತ್ತೊಮ್ಮೆ ಪುನರಾಮರ್ಶಿಸಿ ಮಾಡಿಕೊಂಡು ಸಿಂಹಾವಲೋಕನ ಮಾಡಿಕೊಂಡು ದೇಶಕ್ಕಾಗಿ ನಮ್ಮನ್ನ ಮಗದೊಮ್ಮೆ ಸಮರ್ಪಿಸಿಕೊಳ್ಳೋಣ. ಆ ಮೂಲಕ ದೇಶದ ಈಗ ಏನು ಕೋವಿಡ್ ಸಂಕಷ್ಟದ ದಿನಗಳಲ್ಲಿ ನಾವು ಏನು ಸಮಾಜಕ್ಕಾಗಿ ಸೇವೆ ಮಾಡಿದ್ದೀವಿ, ಇನ್ನಷ್ಟು ಪರಿಪೂರ್ಣತೆಯಿಂದ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ಮಗದೊಮ್ಮೆ ಉತ್ಥಾನ ದಿನಾಚರಣೆಯ ಶುಭಾಶಯಗಳು. ಜನ್ನಾಮತೆ ಕಮಾಂಡರಾಯೇ ರಮೇಶ್ ಮರ್ಹಬ ಚೊಂತು ರಾಘವೇಂದ್ರ ಲೇಸ್ ನಡಪಾಟಿ. ಇಂಡತೆ ಬ್ಯಾರಿ ವಾರ್ತೆ ಉಡುಗು ಅಚೇರಿಯಾಕೆಂಟುಲ್ಲ ಬಂಡೆ ವಾರ ಇದೇ നേരത്തെ നിങ്ങൾ മുന്നിൽ ബണ്ട അത്തരത്തിൽ നോക്കിക്കൊണ്ടിരിക്കൊരു ഞങ്ങളെ നിങ്ങൾ പിർസത്തെ ചാനൽ പൊസക്കുറൽ